ನಮಸ್ತೆ ವೀಕ್ಷಕರೇ, ಇದೆಂಥ ಸ್ವಾತಂತ್ರ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೆಂಥ ಸ್ವಾತಂತ್ರ್ಯ ಇವತ್ತು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನು ಎಕ್ಸ್ಪ್ರೆಷನ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳ್ತೇವೆ, ಏನು ಕರಿತೇವೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ಬೋದು ನೀವು, ಇದರದ್ದು ತುಂಬಾ ದುರ್ಬಳಕೆ ಆಗ್ಬೋದು. ಅವನ ಮೇಲೆ ಅಲ್ಲಗಳೆಯುವುದು, ಅವನು ಇಲ್ಲ ಮನೆಗಳು ನೋಡೋದು, ಒಂದು ದ್ವೇಷವಾಗಿ ಸಾಗಿಸ್ತಾನ, ಒಳ್ಳೆ ರೀತಿಗೆ ಸಾಗಿಸ್ತಾನ, ಅದು ಗೊತ್ತಾಗ್ತಾ ಇಲ್ಲ. ಹಾಗೆಯೇ ರಾಜಕೀಯದಲ್ಲಿ ಸಹ ನೋಡ್ಬೋದು, ಈ ಪಕ್ಷಗಳು ಆ ಪಕ್ಷದವರನ್ನು ಬ್ಲೇಮ್ ಮಾಡೋದು, ಈ ಪಕ್ಷದವರ ಅವರನ್ನು ಹುಳುಕನ್ನು ನೋಡಿ ಸಾಗಿಸುವುದು. ಹಾಗೆ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂಬುದು ಎಷ್ಟರ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗ್ತಿದೆ, ಎಷ್ಟರ ಮಟ್ಟಿಗೆ ಒಬ್ಬನ ಮನೆ ಹಾಳು ಮಾಡ್ತಾ ಇದೆ, ಈ ಹೊತ್ತಿನ ವಿಷಯವನ್ನು ತಿಳಿಯುವ ಇದೇ ಇವತ್ತಿನ ಪ್ರೈಮ್ ಟೈಮ್ ವಿಶೇಷ ಇದೆಂಥ ಸ್ವಾತಂತ್ರ್ಯ. ಹೌದು ವೀಕ್ಷಕರೇ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಭಾರತದ ಸಂವಿಧಾನದಲ್ಲಿ 19(1)A ಪ್ರಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ಸ್ಪೀಚ್. ನಿಮಗೆ ಏನು ಅನಿಸುತ್ತದೆ, ನೀವು ಈ ಸಾಮಾಜಿಕ ಜಾಲತಾಣದಲ್ಲಿ ಇಂಟರ್ನೆಟ್ಗಳಲ್ಲಿ ನಿಮ್ಮದು ನೋವನ್ನು ಹೇಳ್ಕೊಳ್ಬೋದು ಅಂತ ಏನು ನಿಮ್ಮಲ್ಲಿ ಸಹ ಸ್ವಾತಂತ್ರ್ಯ ಆ ಮಟ್ಟದ ಸ್ವಾತಂತ್ರ್ಯ ಇದೆ. ಯಾಕೆಂತ ಹೇಳಿದರೆ ಭಾರತ ಎಂಬುದು ಪ್ರಜಾಪ್ರಭುತ್ವದ ದೇಶ, ಸ್ವಾತಂತ್ರ್ಯವು ಎಲ್ಲರಿಗೂ ಇದೆ. ಹಾಗಾಗಿ ಇದು ಸಹ ಒಂದು ರೀತಿ ಮಟ್ಟಿಗೆ ಸ್ವಾತಂತ್ರ್ಯವೇ ನಿಮಗೆ ಅನ್ನೋ ರೀತಿಯಲ್ಲಿ ಇದೆ. ಆದರೆ ಇನ್ನೊಂದು ರೀತಿಯಲ್ಲಿ ನಾವು ನೋಡಿದ್ದಾದರೆ ಆ ಸ್ವಾತಂತ್ರ್ಯ ದುರ್ಬಳಕೆ ಆಗ್ತದೆ. ಅದರಲ್ಲಿ ಬರುವಂತಹ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯಗಳು, ಅವರು ಬರೆಯುವಂಥ ಪೋಸ್ಟುಗಳು, ಅವರು ಮಾಡುವಂತಹ ಒಂದು ಏನು ಆಪಾದನೆ ಎಷ್ಟು ಸರಿ ಎಷ್ಟು ಸುಳ್ಳು ಅಂತ ನಾವು ನೋಡ್ತಾ ಹೋಗೋದಿಲ್ಲ. ನಾವು ಬಂದದ್ದನ್ನು ನಂಬ್ತಾ ಇರ್ತೇವೆ. ಅದರಲ್ಲಿ ಜನ ಬಂದದ್ದನ್ನು ಫಾರ್ವರ್ಡ್ ಮಾಡುವಂಥದ್ದು, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಪರಾಮರ್ಶೆಗೆ ಹೋಗುವುದಿಲ್ಲ. ಅದರಲ್ಲಿ ಸಹ ನಾವು ಸಾಕಷ್ಟು ನೋಡಬೇಕಾದ್ರೆ ರಾಜಕೀಯದಲ್ಲೂ ಪಕ್ಷಗಳು ಕಚ್ಚಾಟ ಆಗ್ತಿದೆ. ಅವನು ಏನಾದರೂ ಮಾಡಿದರೆ ಇವನ ಪಕ್ಷದವರು ಕಚ್ಚಾಡೋದು, ಇವನೇನು ಮಾಡಿದರೆ ಆ ಪಕ್ಷದವನದ್ದು ಪೋಸ್ಟ್ ಹಾಕುವಂಥದ್ದು. ಇದೇ ಈ ರೀತಿಯಾಗಿ ಈ ಚರ್ಚೆ ನಡೆಸಲಿಕ್ಕೆ ಇದೆ. ಮುಖ್ಯವಾಗಿ ನಮ್ಮ ಈ ಚರ್ಚೆಯಲ್ಲಿ ಇವತ್ತು ಅಕ್ಷಯ್ ಪಿ ಅವರು ಉಡುಪಿಯ ಜಿಲ್ಲಾ ಬಿಜೆಪಿಯ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರು ಆಗಮಿಸಿದ ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ರಾಘವೇಂದ್ರ ಶೆಟ್ಟಿ ಕರ್ಜೆ ಅವರು ಉಡುಪಿ ಕಾಂಗ್ರೆಸ್ನ ಯುವ ಮೋರ್ಚಾ ಅಧ್ಯಕ್ಷರು, ಇವರು ನಮ್ಮ ಕಾರ್ಯಕ್ರಮ ಆಗಮಿಸಿದ್ದಾರೆ. ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರು ಆಗಮಿಸಿದ ಇವರಿಗೂ ಸ್ವಾಗತ ಮಾಡ್ತಿದ್ದೇನೆ. ಪ್ರಥಮವಾಗಿ ನಾನು ಇಬ್ಬರಲ್ಲಿ ಹೇಳುವುದಾದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸ್ಪೀಚ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್, ಈ ಎರಡೂ ಏನಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದು ಇವತ್ತಿನ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಹರಿದಾಡ್ತಿದೆ. ನನಗೂ ಸಹ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನನಗೂ ಸಹ ನಾನು ಮಾತಾಡ್ತೀನಿ, ನಾನು ಸಹ ಪೋಸ್ಟ್ ಬರೀತೀನಿ, ಇದು ತುಂಬಾ ಆಗ್ತಾ ಇದೆ. ಅದರಲ್ಲಿ ನೀವು ನೋಡ್ಬೋದು, ರಾಜಕೀಯದಲ್ಲಿ ಆಗಲಿ ಯಾವುದರಲ್ಲಿ ಸಹ ತುಂಬ ಬರ್ತಾ ಇದೆ. ಹಾಗಾಗಿ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂಬುದು ಎಷ್ಟು ಬೇಕು, ಎಷ್ಟು ಸರಿ, ನಾನು ಮೊದಲಿಗೆ ಅಕ್ಷಯ್ ಅವರಲ್ಲಿ ಕೇಳ್ತೇನೆ. ಓಕೆ, ಮೊದಲು ಏನಿತ್ತು ಹೇಳಿದರೆ ಈ ಮೀಡಿಯಾದವ್ರ ಹತ್ರ ಮಾತ್ರ ಅಭಿವ್ಯಕ್ತ ಸ್ವಾತಂತ್ರ್ಯ ಹೇಳಿತ್ತು. ಈಗ ಸೋಷಿಯಲ್ ಮೀಡಿಯಾ ಬಂದ ನಂತರ ಪ್ರತಿಯೊಂದು ಮನುಷ್ಯನ ಕೈಯಲ್ಲಿ ಆ ಒಂದು ವಸ್ತು ಇದೆ, ಅವ ಮಾತಾಡಿದ್ದು ಪಬ್ಲಿಕ್ಕಿಗೆ ಎಲ್ಲರಿಗೆ ಕೇಳುವಾಗೆ. ಸೊ ಇದರಿಂದಾಗಿ ಅವನ ಎಕ್ಸ್ಪ್ರೆಷನ್ ಆಫ್ ಸ್ಪೀಚ್ ಎಂತ ಉಂಟು, ಅವ ಡೈರೆಕ್ಟ್ ವರ್ಲ್ಡ್ ಒಟ್ಟಿಗೆ ರೀಚ್ ಆಗ್ಬೋದು. ಸೊ ಇದೊಂದು ದೊಡ್ಡ ಅಡ್ವಾಂಟೇಜ್. ಸೊ ಹಾಗಾಗಿ ಈಗ ಎಲ್ಲರೂ ಮಾತಾಡ್ತಿದ್ದಾರೆ, ಅದಕ್ಕೆ ಕೌಂಟರ್ ಅಟ್ಯಾಕ್ಸ್ ಅವರವರ ಮೈಂಡ್ ಸೆಟ್ಟಿಂದ ಕೊಡ್ತಾ ಇದ್ದಾರೆ. ಹಾಗೆ ಇಷ್ಟೆಲ್ಲ ಶಬ್ದ ಆಗ್ತಿದೆ. ಮತ್ತೊಂದು ಹೇಳಿದರೆ, ನಾನು ಭಾರತದ ಸಂವಿಧಾನದಲ್ಲಿ 19(1)A ಪ್ರಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹೊರಡಿಸಿಸು. ನಿಮಗೆ ನಿಮ್ಮದಾದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬರ್ಬೋದು. ನೀವು ಯಾರಿಗಾರು ಹೇಳಿಕೊಳ್ಳಲಕ್ಕೆ ಆಗದ ಸ್ಥಿತಿ ಏನಾದಿದೆ, ನಿಮ್ಮ ಸಾಮಾಜಿಕ ಜಾಲತಾಣಗಳು ನಿಮ್ಮದೇ ಮಾಧ್ಯಮದಲ್ಲಿ ಹೇಳ್ಕೊಳ್ಬೋದು ಅಂತಿದ್ರು. ಆದರೂ ಸಹ ಅದರ ಇನ್ನೊಂದು ಆದೇಶ ಏನು ಬರ್ತದಂತೆ, ಅಭಿವ್ಯಕ್ತಿಗೆ ಸ್ವಾತಂತ್ರ್ಯ ಅದರದ್ದೇ ಆದ ಒಂದು ನಿಯಮ ಇದೆ, ಎಷ್ಟರ ಮಟ್ಟಿಗೆ ಬಳಸಬೇಕು, ಯಾವುದನ್ನು ಬಳಸ್ಬೋದು, ಯಾವುದನ್ನು ಬಳಸಬಾರ್ದು ಅಂತ ಸಹ ಇದೆ. ಅದು ಜನ ಆ ದೃಷ್ಟಿಕೋನದಲ್ಲಿ ನೋಡ್ತಾ ಇಲ್ಲ. ಅದರ ಬಗ್ಗೆ ತಾವೇನು ಹೇಳ್ತೀವಿ ಸರ್? ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಒಂದು ಬ್ಯೂಟಿ, ಇದು ನಮ್ಮ ಡೆಮೋಕ್ರಸಿಯ ಬ್ಯೂಟಿ. ಅದು ನಮಗದು ಯಾವುದೇ ಇವತ್ತು ನಮ್ಮ ಇಡೀ ಪ್ರಪಂಚದಲ್ಲಿ ನಮ್ಮ ಡೆಮೋಕ್ರಸಿ ಅನ್ನೋದು ಅತಿ ಶ್ರೇಷ್ಠ ಅಂತ ಎಲ್ಲರೂ ಹೇಳ್ತಾರೆ ಹೆಚ್ಚಿನ ವಿಷಯಗಳಲ್ಲಿ. ಆದರೆ ಅದು ಎಲ್ಲೋ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ದುರ್ಬಳಕೆ ಆಗ್ತಾ ಇದೆ. ಯಾವಾಗ ಅಂದರೆ ಈ ಇಂಟರ್ನೆಟ್ಟಿನ ಜಮಾನ ಬಂದ ಮೇಲೆ ಇದು ಎಲ್ಲೋ ಜಾಸ್ತಿ ಆಗ್ತಾ ಇದೆ ಅನ್ನೋದು ನಮ್ಗೆ ಸಾಧಾರಣ ರೀತಿ ನಮ್ಗೆ ಕಂಡು ಬಂದ ವಿಷಯ ಇದು. ಪ್ರಥಮವಾಗಿ ಆ ಸಂವಿಧಾನಕ್ಕೆ ಬಂದ ಕೂಡಲೇ ಈ ಯು ಪಿ ಎ ಸರ್ಕಾರ ಒಂದು ಆದೇಶಕ್ಕೆ ಸರ್ಕಾರ ಪುನಃ ಮರು ಅರ್ಜಿ ಪರಿಶೀಲನೆ ಮಾಡ್ತದೆ. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ತುಂಬ ರೀತಿಯದ್ದು ಸರಿಯಲ್ಲ, ಅದು ತಪ್ಪು, ಆದರೆ ಇದರಿಂದ ದುರ್ಬಳಕೆ ಆಗ್ಬೋದು, ಅದಕ್ಕೆ ಮರು ಅರ್ಜಿ ಹಾಕ್ತದೆ, ಇಲ್ಲ ಅದು ಸರಿ, ಅದನ್ನು ಬಳಸಬಹುದು ಅಂತ ಕೋರ್ಟ್ ಹೇಳ್ತದೆ.
ಅದರ ಪ್ರಕಾರನು ಮುಖಾಂತರ ಮಾಡ್ತದೆ. ಇದು ಎಷ್ಟರ ಮಟ್ಟಿಗೆ ಸರಿಯಾಗಿ? ನೋಡಿ, ಮೊದಲು ಹೇಗಿತ್ತು ಹೇಳಿದರೆ, ನಾನು ಸುರಿಗೆ ಹೇಳಿದಾಗೆ ಖಾಲಿ ಮೀಡಿಯಾದವ್ರು ಮಾತಾಡ್ತಿದ್ರು. ಜನರಿಗೆ ಸೋರ್ಸ್ ಇದ್ದದ್ದು ಒಂದು ನ್ಯೂಸ್ ಪೇಪರ್, ಇಲ್ಲದಿದ್ದರೆ ಬಾಯಿಂದ ಬಾಯಲ್ಲಿ ಜನರು ಮಾತಾಡಿ. ಕಡೆಗೆ ಒಂದು 20-25 ವರ್ಷ ಹಿಂದೆ ಟಿವಿ ಬಂದು ಟಿವಿಯಿಂದ ಜನರಿಗೆ ಗೊತ್ತಾಗ್ತಿತ್ತು. ಸೊ ಈ ವ್ಯವಸ್ಥೆಯಲ್ಲಿತ್ತು. ಈಗ ಎಂತಾಯಿತು, ಈಗ ಪ್ರತಿಯೊಂದು ಮನುಷ್ಯನ ಹತ್ರ ಮೊಬೈಲ್ ಬರಲಿಕ್ಕೆ ಹೋಗಿ ಅವರಿಗೆ ಲೋಕದಲ್ಲಿ ಎಂತ ಆಗ್ತಾ ಉಂಟು ಹೇಳಿ ಗೊತ್ತಾಗ್ತಾ ಉಂಟು. ಸೊ ಇಂಥ ಸಿಚುವೇಶನ್ಸಲ್ಲಿ ಇರುವಾಗ ಗೌರ್ಮೆಂಟ್ ಹೇಳಿ ಎಂಥ ಡಿಸಿಷನ್ ತಗೊಳ್ತದೆ, ಅವ್ರಿಗೆ ಎಂತ ಮಾಡ್ತದೆ. ಮೊದಲು ಎಂತ ಆಗ್ತಿತ್ತು ಹೇಳಿದರೆ 543 ಜನ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡಾಗ ಅವರಿಗೆ ಮಾತ್ರ ಎಕ್ಸಾಕ್ಟ್ ಸಿಚುವೇಶನ್ ಗೊತ್ತಿತ್ತು. ಈಗ ಮೀಡಿಯಾ ಸ್ಟ್ರಾಂಗ್ ಆಗಿದೆ, ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ, ವೆಬ್ಸೈಟ್ಸ್ ಬಂದಿದೆ, ಇಂಟರ್ನೆಟ್ ಜಮಾನ ಬಂದಿದೆ. ಇದರ ಪ್ರಕಾರವಾಗಿ ಈಗ ಹೆಚ್ಚಿನ ಜನರಿಗೆ ಗೊತ್ತಾಗ್ತಾ ಉಂಟು. ಈಗ 130 ಕೋಟಿ ಜನರಲ್ಲಿ ಒಂದು 30 ಕೋಟಿ ಜನರಿಗೆ ನ್ಯೂಸ್ ಗೊತ್ತಾದ ಕೂಡಲೇ ಈ ಮನುಷ್ಯ ಹೇಗೆ ಹೇಳಿದರೆ ಮಾತಾಡಿ ಅದು ಆಟೋಮೆಟಿಕ್ ಉಳಿದ 100 ಕೋಟಿ ಜನರಿಗೆ ರೀಚ್ ಆಗ್ತದೆ. ಸೊ ಅದರಿಂದ ಈ ಇಂಟರ್ನೆಟ್ ಇದು ಪವರ್ ತುಂಬ ಜಾಸ್ತಿ ಆಗಿದೆ. ಆದರೂ ಸಹ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದರಲ್ಲಿ ಹೇಳುವುದರಲ್ಲಿ ನಾನು ಬಳಸುವುದರಿಂದ ದುರ್ಬಳಕೆ ಅಂತಲೇ ಜಾಸ್ತಿ ಹೇಳ್ಬೋದು. ಡಿಸ್ಅಡ್ವಾಂಟೇಜ್ ಯಾಕಂತ ಹೇಳಿದರೆ, ನಾನು ನಿಮ್ಮ ಬಗ್ಗೆ ಒಳ್ಳೆ ರೀತಿ ಬರುವುದಿಲ್ಲ, ನಾನು ನಿಮ್ಮ ಮೇಲೆ ಕೆಟ್ಟದಾಗಿ ಬರೀತೇನೆ, ಅವನದ್ದು ಮೇಲೆ ಅವನದ್ದು ಮಾನಹಾನಿ ಮಾಡಿಯೇ ಬರೀತೇನೆ. ಅದಕ್ಕೆ ತಾವೇನು ಹೇಳ್ತೇನೆ ಅಂದ್ರೆ ಈಗ ಅದು ಹೆಚ್ಚಾಗಿ ರಾಜಕಾರಣದಲ್ಲಿ ಕಂಡು ಬರ್ತದೆ. ವೈಯಕ್ತಿಕವಾದ ದ್ವೇಷ, ಈ ಸಾವನ್ನು ಸಹ ಸಂಭ್ರಮಿಸುವುದೇನು, ಹೇಗೆ ಅಂತ. ಇದು ಭಾರಿ ದುಃಖಕರದ ವಿಷಯ. ಯಾಕಂದ್ರೆ ಸಾಮಾಜಿಕ ಜಾಲತಾಣ ನಮ್ಮ ಜನರ ಸಂಪರ್ಕ ಬೆಸಲಿಕ್ಕೆ ಅದು ಪ್ರಾರಂಭವಾಗಿದೆ. ಅದಕ್ಕೆ ಸಾಹಿತ್ಯವಾಗ್ಬೋದು, ನಮ್ಮ ರಾಜಕೀಯದ ಯಾವುದೇ ಚರ್ಚೆ ಆಗ್ಬೋದು, ಆ ಒಂದು ವಿಷಯಕ್ಕೆ ಪ್ರಾರಂಭವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನನ ವೈಯಕ್ತಿಕ ನಿಂದಿಸುವುದು. ನೀವು ನೋಡ್ಬೇಕಾದ್ರೆ ಕಳೆದ ಬಾರಿ ಒಂದು ಗೌರಿ ಲಂಕೇಶ್ ಹತ್ಯೆ ಆಯ್ತು. ಒಂದು ಪಂಗಡ ಗೌರಿ ಲಂಕೇಶ್ವರ ಪರವಾಗಿ ನಿಂತರೆ, ಇನ್ನೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಅವರೊಂದು ಕೆಟ್ಟದಾಗಿ ವೈಭವೀಕರಿಸ್ತಿತ್ತು. ಈಗ ಹೌದು, ತುಂಬಾ ನೋಡ್ಬೋದು. ಮೊನ್ನೆ ತಾನೇ ಬಿಜೆಪಿಯ ಹಿರಿಯ ಮುಖಂಡರ ಅನಂತಕುಮಾರ್ ಅವರು ದುರ್ಮರಣ ಆಯ್ತು. ಒಂದು ಮಂಗಳೂರಿನ ಒಂದು ಪೇಜಲ್ಲಿ ಅವನು ಕೆಟ್ಟದ್ದು ಆದದ್ದು, ಸತ್ತದ್ದು ಒಳ್ಳೆಯದು, ಹಾಗೆ ಹೀಗೆ ಅಂತ ಒಂದು ಬರೆದಿದೆ. ಆದ್ರೆ ಸಾವಿನಲ್ಲೂ ಸಹ ಸಂಭ್ರಮಿಸುವುದಂತಹ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ರಾಕೇಶ್ ಸಿದ್ದರಾಮಯ್ಯ ಸತ್ತಾಗಲೂ ಹಾಗೆ. ಹೌದು ಹೌದು ಹೌದು. ಅಂತದ್ದು ಎಷ್ಟರ ಮಟ್ಟಿಗೆ ಸರಿ? ನೋಡಿ, ಇಂಥ ಕೇಸಲ್ಲಿ ಇದು ಈಗ ಹೊಸ್ತಲ್ಲ, ಮೊದಲಿನಿಂದಲೂ ಬಂದದ್ದು ಕತೆ ಇದು. ಮೊದಲು ಜನರು ಅವರ ಪವರನ್ನು ಯೂಸ್ ಮಾಡಿ ಅದನ್ನು ತೋರಿಸ್ತಿದ್ರು ಅಡ್ವರ್ಟೈಸ್ಮೆಂಟಲ್ಲಿ, ಅಲ್ಲಾದ್ರೆ ಅವ್ರಿಗೆ ಹೇಳಲಿಕ್ಕಿದ್ರೆ ಒಂದು 4 ಜನರನ್ನು ಒಟ್ಟು ಮಾಡಿ ಹಾಗೆ ಮಾತಾಡಿ ಈ ಎಲ್ಲ ವಿಷಯವನ್ನು ಸ್ಪ್ರೆಡ್ ಮಾಡ್ತಿದ್ರು. ಈಗ ಎಂತಾಗಿದೆ, ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಎ ಪವರ್ ಬಿಕಾಸ್ ಆಫ್ ದಿಸ್ ಇಂಟರ್ನೆಟ್. ಸೊ ಅದಕ್ಕೆ ಅವರ ಮನಸ್ಸಲ್ಲಿ ಏನಿದೆ, ಸೊ ಅದು ಸಮವ ತಪ್ಪ ಹೇಳಿ ಅವ್ರು ಎಣಿಸೋದಿಲ್ಲ. ಓವರ್ ಆಲ್ ಜನರೀಗ ಇಂಟರ್ನೆಟ್ ಬಂದ ಕೂಡಲೇ ಅವರಿಗೆ ಒಂದು ಜನರ ಮೇಲೆ ಆಗುದಿಲ್ಲ, ಇಲ್ಲದ್ರೆ ಒಂದು ಕಮ್ಯುನಿಟಿ ಮೇಲೆ ಆಗುದಿಲ್ಲ, ಇಲ್ಲದ್ರೆ ಒಂದು ಪಕ್ಷದ ಮೇಲೆ ಆಗುದಿಲ್ಲ. ಅದನ್ನು 100ರಲ್ಲಿ ಒಂದು 5 ಜನ ಮಾತ್ರ ಅಪಪ್ರಚಾರ ಮಾಡೋದು. ಅದು ಅಪಪ್ರಚಾರ 5 ಜನ ಮಾಡಿದ ಕೂಡಲೇ ಆ 100 ಜನ ಅದನ್ನು ನೋಡಿದ್ರೆ ಸಾಕು, ಅದು ಆಟೋಮೆಟಿಕ್ ಸ್ಪ್ರೆಡ್ ಆಗ್ತದೆ. ಒಂದು ಭಾರತದಲ್ಲಿ ನಾವು ಇಂಡಿಯಾದಲ್ಲಿ ಒಂದು ಇಂಟರ್ನೆಟ್ ವಿದೇಶಕ್ಕಿಂತ ಸ್ವಲ್ಪ ತಡವಾಗಿ ಬಂದದ್ರು. ಆದರೆ ನಾವೀಗ ವಿದೇಶ ಚೀನಾ ಜಪಾನ್ಗಳನ್ನು ಈಗಿನ ಸ್ಥಿತಿಗೆ ನೋಡಿದರೆ ಇಂಟರ್ನೆಟ್ ಅಲ್ಲಿ ನಾವು ಅವರನ್ನು ಹಿಂದಕ್ಕೆ ನಿಂತಿದ್ದೇವೆ. ದಶಕಗಳ ಒಂದು ಅಧ್ಯಯನ ಹೇಳ್ತದೆ, ದಶಕಗಳ ಹಿಂದೆ ಒಂದು 10-20 ಕೋಟಿಯಾದಂಥ ಬಳಕೆದಾರರಂಥ ಒಂದು ನಮ್ಮದು ಭಾರತದಲ್ಲಿ ಈಗಿನ 2 ದಶಕಗಳಲ್ಲ 2 ವರ್ಷದಲ್ಲಿ ಅದರ ಪಾಲು 2 ಆಗಿದೆ, ದ್ವಿಗುಣ ಆಗಿದೆ. 45ರಿಂದ 40 ಕೋಟಿಯ ಲೆಕ್ಕಾಚಾರ. ಅದರಲ್ಲಿ ಸಹ 80ರಿಂದ 90% ಸ್ಮಾರ್ಟ್ಫೋನ್ಗಳು ಯೂಸ್ ಮಾಡ್ತಾರೆ. ಮತ್ತೊಂದು ವರದಿ ಹೇಳ್ತದೆ 2020ರ ಪ್ರಕಾರಕ್ಕೆ ನಮ್ಮಲ್ಲಿ 50 ಕೋಟಿ ಜಾಸ್ತಿ ಆಗ್ತದೆ. ಅದರಲ್ಲೂ ಸಹ 90ರಿಂದ 95 ಜನ ಸ್ಮಾರ್ಟ್ಫೋನ್ಗಳಲ್ಲೇ ಯೂಸ್ ಮಾಡಿಕೊಂಡು ನಮ್ಮದು ಇಂಟರ್ನೆಟ್ ಯೂಸ್ ಮಾಡಿ ಈ ಸ್ವಾತಂತ್ರ್ಯದಲ್ಲಿ ಇಂಟರ್ನೆಟ್ ಬಳಕೆ ಮಾಡ್ತಾ ಇದ್ದಾರೆ ಹೇಳ್ತಾರೆ. ಜನರು ಈ ರೀತಿಯ ಇಂಟರ್ನೆಟ್ ಬಳಕೆ ಯಾವ ರೀತಿಗೆ ಸರಿ ಹೇಳ್ತೀವಿ ನೀವು? ಅದೇ ಅಂದರೆ ಅದೊಂಥರ ಕ್ರೇಜ್ ಆಗಿದೆ. ಅಂದರೆ ಅದರ ನೀನು ನೋಡಿ, ಈಗ ವಾಟ್ಸಪ್ ಆಗಲಿ ಫೇಸ್ಬುಕ್ ಆಗಲಿ, ಕೆಲವರು ಅದನ್ನು ಯೂಸ್ ಮಾಡ್ಕೊಂಡು ಅದನ್ನು ವೇದಿಕೆಯಾಗಿ ಪರಿವರ್ತಿಸ್ತಾರೆ. ಒಂದು 5% 10% ಜನ ಅಕ್ಷರ ಹೇಳಿದ ಹಾಗೆ ಅದನ್ನೇನೋ ಒಂಥರ ಮನೋವಿಕಾರಕ್ಕಾಗಿ ಉಳಿಸ್ಕೊಳ್ತಾರೆ. ಅಂದರೆ ಅದೇನು ಯಾರೋ ಬಗ್ಗೆ ಆ ಪಕ್ಷ ಆಗೋದಿಲ್ಲ, ಆ ಸಮಾಜ ಆಗೋದಿಲ್ಲ, ಆ ವ್ಯಕ್ತಿ ಆಗೋದಿಲ್ಲ, ವೈಯಕ್ತಿಕ ನಿಂದನೆ ಹೋಗ್ತದೆ. ಅದು ತುಂಬ ಕಡಿಮೆ ಪರ್ಸೆಂಟೇಜ್, 10% ಇರ್ಬೋದು ಅಂತ ಜನರು. ಇದು ಹೀಗೆ ಮುಂದುವರೆದ್ರೆ ನಾವು ಇದರಿಂದ ತುಂಬ ಮುಂದೆ ಕೆಟ್ಟ ಪರಿಣಾಮವನ್ನು ಯುವ ಜನತೆ ಅನುಭವಿಸ್ಬೋದು.
ನೋಡಿ ಒಂದು ಎಕ್ಸಾಂಪಲ್ ಇದೆ. ನಮ್ಮ ಮೊನ್ನೆ ಒಂದು 3 ತಿಂಗಳ ಹಿಂದೆ ನೋಡಿದ್ದೆ, ಬೆಂಗಳೂರಲ್ಲಿ ಒಬ್ಬನ ಬೈಕ್ ಕಳವಾಯಿತು. ಅದನ್ನ ಫ್ರಾಕ್ಷನ್ ಸೆಕೆಂಡಲ್ಲಿ ಅವ್ನು ಫೋಟೋ ತೆಗೆದು ಫೇಸ್ಬುಕ್ಗೆ ಲೋಡ್ ಮಾಡಿದ್ದ. ಅದನ್ನು ಹಿಡಿದ್ರು. ಅಂದರೆ ಆ ಜಾಲತಾಣ ಈ ರೀತಿಯಾಗಿ ಪೊಲೀಸರಿಗೆ, ನಿಮ್ಮ ಮೀಡಿಯಾಕ್ಕೆ, ನಿಮಗೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮಗೆ ನ್ಯೂಸ್ ಗೊತ್ತಾಗುತ್ತೆ ವಾಟ್ಸಪ್ಪಿನ ಎಲ್ಲೋ ಏನಾಯ್ತು ಅಂತ. ಇಷ್ಟೆಲ್ಲ ಉತ್ತಮವಾದ ಉಪಯೋಗ ಇಟ್ಕೊಂಡು ಒಂದು 10% ಜನ ಇದನ್ನೇನೋ ಸ್ವಂತ ಒಂದು ಮನೋವಿಕಾರ, ಇದನ್ನು ಒಂದು ಮಾನಸಿಕ ಕಾಯಿಲೆ ಆಗಿ ಇದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ನನ್ನ ಭಾವನೆ. ಅಕ್ಷಯ್ ಅವರಲ್ಲಿ ಕೇಳ್ತಾರೆ, ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರ್ ಏನೋ ಇರಲಿಲ್ಲ ಮುಂಚೆ, ಒಂದು ಆರ್ಕ್ಯೂಟ್ ಏನೋ ಒಂದು ಗೂಗಲ್ ಅವರದ್ದಿತ್ತು, ತುಂಬಾನೇ ಕಷ್ಟ ಇತ್ತು, ಸೈಬರ್ಗಳಿಗೆ ಹೋಗ್ತಿದ್ವಿ, ಬ್ರೌಸಿಂಗ್ ಚಾರ್ಜಸ್ ತುಂಬ ಇತ್ತು. ನಂತರ ಸ್ವಲ್ಪ ಒಂದು ಬರೋದಾದ್ರೆ ಇಂಟರ್ನೆಟ್ ಮೊಬೈಲಿಗೆ ಬಂತು, ತಿಂಗಳಿಗೆ 250 ರೂಪಾಯಿ 350 ರೂಪಾಯಿ ರೀಚಾರ್ಜ್ ಮಾಡಿಸಿ, ಅದು 1 GB 2 GB ಸಿಕ್ತಿದ್ದು, ಭಾರಿ ಕಷ್ಟದಲ್ಲಿ ರೀಚಾರ್ಜ್ ಮಾಡಿ. ಆ ಒಂದು ಯುವಕರಲ್ಲಿ ಇರುವಂತ ಒಂದು ಹಣದ ಅಥವಾ ಕೊರತೆ ಇರ್ಬೋದು, ಮತ್ತೆ ಇಷ್ಟು ಕಾಸ್ಟ್ಲಿ ಆದ ಮನೆ. ಈಗ ಹಾಗೆಲ್ಲ ಒಂದು ನಮ್ಮ ಪ್ರಧಾನಿ ಅವರು ನಮ್ಮ ಹೊರದೇಶದಲ್ಲಿ ಒಂದು ಪ್ರವಾಸದಲ್ಲಿ ಹೋಗಿ ಹೇಳ್ತಾರೆ, ನಮ್ಮಲ್ಲಿ 1 GB ಇಂಟರ್ನೆಟ್ ಅಂದ್ರೆ ಕೋಲ್ಡ್ ಡ್ರಿಂಕ್ಸ್ಗಿಂತ ಕಮ್ಮಿಯಲ್ಲಿ ಸಿಗ್ತದೆ, ಅಷ್ಟು ಚೀಪಲ್ಲಿ ನಮ್ಮ ಇಂಟರ್ನೆಟ್ ಯುಗದಲ್ಲಿ ನಾವು ಭಾರತ ಬೆಳೆದಿದ್ದೇವೆ. ಹಾಗೆ ಅದರ ಬಗ್ಗೆ ನೋಡಿ, ಇದು ಒಂದು ಪ್ರಧಾನಿಯವರ ಕೆಲಸದಿಂದಾಗಿ ಇಂಟರ್ನೆಟ್ ಕಾಸ್ಟ್ ಚೀಪ್ ಆಗಿದೆ. ಚೀಪಾದ ರೀಸನ್ ಎಂತ ಹೇಳಿದರೆ ಇದರಿಂದ ತುಂಬ ಲಾಭಗಳಿವೆ. ಎಂತ ಹೇಳಿದರೆ, ಈಗ ನೀವು ಇಂಡಿಯಾದಲ್ಲಿ ಕುತ್ಕೊಂಡು ನಿಮ್ಮ ತಂದೆ ತಾಯಿ ಹೊರಗಿನ ದೇಶಕ್ಕೆ ಹೋದರೆ ನಿಮಗೆ ಅವ್ರ ಹತ್ರ ಮಾತಾಡ್ಬೋದು. ಅದೇ ಮೊದಲಿನ ಕಾಲದಲ್ಲಿ ಆದರೆ ನೀವು ಫೋನಲ್ಲಿ ಒಂದು ಹತ್ತಿರ ಮನೆಗೆ ಹೋಗಿ ಅಲ್ಲಿ ಕುತ್ಕೊಂಡು ಅವ್ರ ಹತ್ರ ಮಾತಾಡಬೇಕು ಅಂಥದ್ದೆಲ್ಲ. ಈಗ ಎಂಥ ಸಿಚುವೇಶನ್, ವಿಡಿಯೋ ಕಾಲ್, ಇದೆಲ್ಲ ಇಂಟರ್ನೆಟ್ ಇದು ಪಾಸಿಟಿವ್ ಸೈನ್. ಇದು ಜನರು ಈ ಆ್ಯಂಗಲಲ್ಲಿ ಥಿಂಕ್ ಮಾಡಿದರೆ ಇಂಟರ್ನೆಟ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ವಿಚ್ ಕೀಪ್ಸ್ ಯು ನಿಯರ್. ಸೊ ಇದೇ ಕಾನ್ಸೆಪ್ಟಲ್ಲಿ ಹಿಡ್ಕೊಂಡು ಆರ್ಕುಟ್ ಆಗಲಿ ಫೇಸ್ಬುಕ್ ಆಗಲಿ ಎಲ್ಲ ಸ್ಟಾರ್ಟ್ ಆದದ್ದು. ಸೊ ಫೇಸ್ಬುಕ್ ಸ್ಟಾರ್ಟ್ ಆದ ರೀಸನ್ ಆರ್ಕುಟ್ ಸ್ಟಾರ್ಟ್ ಆದ ರೀಸನ್ ಅವನ ಫ್ರೆಂಡನ್ನು ಹುಡ್ಕ್ಲಿಕ್ಕೆ ಹೇಳಿ ಸ್ಟಾರ್ಟ್ ಮಾಡಿ ಲಿಂಕ್ ಬಿಲ್ಡ್ ಮಾಡಿ ಹಾಗೆ ಸ್ಟಾರ್ಟ್ ಮಾಡಿದ್ದು. ಸೊ ಅದೆಂತಾಯ್ತು, ಫ್ಯೂಚರಿಗೆ ಕಾರ್ಪೊರೇಟ್ಸ್ ಎಂಟ್ರಿ ಆದರು, ದೇ ವಾಂಟೆಡ್ ಟು ಮೇಕ್ ಮನಿ. ಸೊ ದಟ್ಸ್ ಹೌ ಆಲ್ ದೀಸ್ ಥಿಂಗ್ಸ್ ಸ್ಟಾರ್ಟ್ಸ್. ವೆನ್ ಮನಿ ಇಸ್ ಇನ್ವಾಲ್ವ್ಡ್ ಇನ್ ಆಲ್ ದ ಬಿಸ್ನೆಸ್, ಪಾಸಿಟಿವ್ ಎನರ್ಜಿ. ನೀವು ಹೇಳಿದ್ರೆ, ಈಗ ನಾನು ಒಂದು ಫೇಸ್ಬುಕ್ ಪೇಜ್ ಓಪನ್ ಮಾಡ್ತೇನೆ, ಇನ್ನೊಂದು ಟ್ವಿಟರ್ ಪೇಜ್ ಓಪನ್ ಮಾಡ್ತೇವೆ, ಅದರಲ್ಲಿ ಬರೋದಂತ ಆ್ಯಡ್ಗಳು, ಯಾಕಂತ ಹೇಳಿದ್ರೆ ಒಂದು ಅವರು ದಿನ ನಡೆಸಬೇಕು, ಇನ್ನೊಂದು ಇಂಥ ಚೀಪ್ ಅಲ್ಲಿ ಇಂಟರ್ನೆಟ್ ಕೊಡೋದ್ರಿಂದ ಜನರ ಮೇಲೆ ಹೊರೆ ಆಗದಾಗಿ ಅವನು ಅಲ್ಲಿ ಲಾಭ ಗಳಿಸಬೇಕು. ಅದು ಅದಕ್ಕೆ ನಿಲ್ತೇನೆ. ನೋಡಿ, ನಮ್ಮ ಇಂಡಿಯಾದಲ್ಲಿ ನೀವು ಹೇಳಿದಾಗೆ 2020ಯಲ್ಲಿ ನಾವು 40 ಕೋಟಿಯಿಂದ 50 ಕೋಟಿ ಜನರು ಇಂಟರ್ನೆಟ್ ಯೂಸ್ ಮಾಡ್ತೇವೆ. ಸೊ ವೆನ್ ದ ಮಾಸ್ ಯೂಸೇಜ್ ಆಟೋಮೆಟಿಕಲಿ ಕಾಸ್ಟ್ ಕಮ್ಮಿ ಆಗಿದೆ. ಸೊ ಅದನ್ನು ಗೌರ್ಮೆಂಟ್ ಒಳ್ಳೆ ರೀತಿಯಲ್ಲಿ ಈಗ ಸಪೋರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಉಂಟು. ಈ ಡಿಜಿಟಲ್ ಇಂಡಿಯಾ ಥ್ರೂ, ಮೊಬೈಲ್ ಬ್ಯಾಂಕಿಂಗ್, ಸೊ ಇದೆಲ್ಲ ಇಂಟರ್ನೆಟ್ ಥ್ರೂ ಅಲ್ಲಿ ಆಗೋದು. ಸೊ ನಮಗೆ ನೆಗೆಟಿವ್ ಎಲ್ಲಿ ಬರ್ತಾ ಉಂಟು ಹೇಳಿದರೆ, ಎಸ್ಪೆಷಲಿ ಈ ಸೋಷಿಯಲ್ ಮೀಡಿಯಾ, ಈ ಫೇಸ್ಬುಕ್ ಆಗಲಿ ಇಲ್ಲಾಂದರೆ ಟ್ವಿಟರ್ ಆಗಲಿ, ಸೊ ಇಂಡಿವಿಜುವಲ್ಸ್ ಫೈಟ್ ಮಾಡ್ತಾರೆ, ಇಲ್ಲಾಂದರೆ ಪಾರ್ಟೀಸ್ ಫೈಟ್ ಮಾಡ್ತದೆ, ಇಲ್ಲಾಂದರೆ ಗ್ರೂಪ್ಸ್ ಫೈಟ್ ಮಾಡ್ತದೆ, ಇಲ್ಲ ರಿಲಿಜಿಯಸ್ ಗ್ರೂಪ್ ಫೈಟ್ ಮಾಡ್ತದೆ. ಸೊ ಈ ಒಂದೊಂದು ಗ್ರೂಪ್ ಮಾತ್ರ ಫೈಟ್ಸ್ ಮಾಡ್ತಾ ಇರ್ತದೆ. ಬಟ್ ಆ್ಯಸ್ ಎ ಇಂಡಿವಿಜುವಲ್ 80 to 85% ಆಫ್ ದ ಪೀಪಲ್ ದೇ ಆರ್ ಹ್ಯಾಪಿ ಯೂಸಿಂಗ್ ಆಲ್ ದಿಸ್ ಸೋಷಿಯಲ್ ಅಕೌಂಟ್ಸ್. ಜನರನ್ನು ಹತ್ತಿರದಲ್ಲಿರ್ತದೆ, ಜನ ಸಂಪರ್ಕ ಇರ್ತದೆ ಡೈಲಿ. ನಿಮ್ಮಲ್ಲಿ ಕೇಳಲಿಕ್ಕೆ ಇವರು ಹೇಳಿದ್ರು ತುಂಬಾ ಹ್ಯಾಪಿ ಇರ್ತದೆ, ಆದ್ರೆ ಅವರಲ್ಲಿ ಕೆಲವರಲ್ಲಿ ಫೇಕ್ ಇರ್ತದೆ, ತುಂಬಾ ಇದು ಮಾಡಿ ಫೇಕ್ ಐಡಿಸ್ ನೀವು ನೋಡ್ಬೋದು. ಈಗ ಒಬ್ಬೊಬ್ಬರ ಹತ್ರ 2 3 ಐಡಿ ಇದೆ. ಮುಂಚೆ ಒಬ್ಬ ಐಡಿ ಕ್ರಿಯೇಟ್ ಮಾಡ್ಲಿಕ್ಕೆ ಹೇಗೆ ಮಾಡೋದಪ್ಪ, ಹೇಗೆ ಹುಡುಕುದಪ್ಪ ಹೇಳಿದ್ರೆ, ಯೂತ್ ಸಹ ಬೆಳೀತಿದ್ದಾರೆ. ಒಬ್ಬೊಬ್ಬರ ಹತ್ರ 3 4 ಐಡಿ ಇದೆ. ಅವರು ಹೇಳಿದಾಗೆ ಒಂದು ದುರ್ಬಳಕೆ ಮಾಡ್ಲಿಕ್ಕೆ 2 ಐಡಿ, ನನ್ನ ಪರ್ಸನಲ್ಗೆ 1 ಐಡಿ, ಇನ್ನೊಬ್ಬನ ಹಾನಿ ಮಾಡ್ಲಿಕ್ಕೆ ಇನ್ನೊಂದು ಐಡಿ. ಎಂತ ಹೇಳ್ತೀರಿ ಫೇಕ್ ಐಡಿ? ಅದೇ ಈಗ ನಾವು ನೋಡ್ತಾ ಇದ್ದೇವಲ್ಲ, ಅಂದ್ರೆ ಕೆಲವು ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅದು ಐಡಿಯಾ ಅವ್ರಿಗೆ ಸಿಕ್ಕುದಿಲ್ಲ, ಪೊಲೀಸ್ ಇನ್ವೆಸ್ಟಿಗೇಷನ್ ಸಿಕ್ಕುದಿಲ್ಲ. ಆ ರೀತಿಯ ಇವತ್ತು ಟಿವಿಯಲ್ಲಿ ನೋಡಿದೆ ತಮಿಳ್ ಟ್ರಾಕರ್ಸ್, ಮೂವಿ ರಿಲೀಸ್ ಆಯ್ಕ ಮುಂಚೆ ಅದನ್ನ ಹ್ಯಾಕ್ ಮಾಡ್ತಾರೆ. ಅಂದ್ರೆ ಕೋಟ್ಯಾಂತರ ರೂಪಾಯಿ ಹಾಕಿದ ಒಬ್ಬ ನಿರ್ಮಾಪಕ. ಈ ಸಾಮಾಜಿಕ ಜಾಲತಾಣದಿಂದ ದುರುಪಯೋಗಗಳು ದೊಡ್ಡದ್ದು ಉಂಟು. ನನ್ನಷ್ಟೇ ಇಂಥ ದೊಡ್ಡ ದೊಡ್ಡ ಕೋಟ್ಯಾಂತರ ರೂಪಾಯಿ ಹಾಕಿದ ಸಿನಿಮಾಗಳು, ಮತ್ತೆ ಒಬ್ಬ ರಾಜಕೀಯ ವ್ಯಕ್ತಿಯ ತೇಜಾವಧಿ, ಅದು ಅವನು ಒಂದು ಕ್ಯಾರಿಯರ್ ಬಿಲ್ಡಪ್ ಮಾಡ್ಲಿಕ್ಕೆ ಎಷ್ಟು ವರ್ಷ ಕಷ್ಟಪಟ್ಟಿದ್ದಾನೆ. ಒಂದು ಕಾಲ್ ಇದೆ. ಹಲೋ ಹಲೋ ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ನನ್ನ ಹೆಸರು ಪ್ರಭಾಚಂದ್ರ ಅಂತ, ನಾನು ಮಣಿಪಾಲದಿಂದ ಕಾಲ್ ಮಾಡ್ತೀನಿ. ಹೇಳಿ ಸರ್ ನಿಮ್ಮ ಅನಿಸಿಕೆ ಹೇಳಿ ಸರ್. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೇಳುವಂತದ್ದು ತುಂಬಾ ಫೆಮಿಲಿಯರ್ ಥಿಂಗ್, ಮತ್ತೆ ಎಲ್ಲರೂ ಮಾತಾಡ್ತಿದ್ದಾರೆ ಈಗ ಬಗ್ಗೆ. ಆದ್ರೆ ಅದಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕೂಡ ಒಂದು
ಎಲ್ಲ ಇರಬೇಕು, ಅದು ಎಲ್ಲ ಮೀರಿ ಹೋಗ್ಬಾರ್ದು ಹೌದು ಅಲ್ವಾ? ಹೌದು. ಸೊ ನನ್ನ ಅನಿಸಿಕೆ ಅದ್ರ ಬಗ್ಗೆ ಹಾಗೆ. ಬಟ್ ನನ್ನದೊಂದು ಕ್ವಶನ್ ಇದೆ, ಏನಂತ ಹೇಳಿದ್ರೆ, ಸರ್. ಹಾ. ಈಗ ಒಬ್ಬ ಸಾಮಾನ್ಯ ಮನುಷ್ಯ ಹ್ಮ್ ಅವನಿಗೆ ಇರುವ ಜ್ಞಾನ ಸ್ವಲ್ಪ ಕಮ್ಮಿ. ಅವನು ಯಾವ್ದೋ ಒಂದು ಕೆಲವು ಲೀಡರ್ಸ್ ಗಳನ್ನೆಲ್ಲ ಫಾಲೋ ಮಾಡ್ತಾನೆ. ಅವ್ರು ಏನ್ ಮಾಡ್ತಾರೆ ಅದನ್ನ ನೋಡ್ಕೊಂಡು ಅವನು ಸಹ ಅದರ ಬಗ್ಗೆ ಮುಂದುವರಿತಾನೆ ಅಲ್ವಾ? ಹೌದು. ಸೊ ಈಗ ಇವತ್ತಿನ ಒಂದು ಟ್ವೀಟ್ ನೋಡಿದೆ ನಾನು, ಶ್ರೀಮನ್ ರಾಹುಲ್ ಗಾಂಧಿ ಅವರದ್ದು ಟ್ವೀಟ್, ಹೌದು. ರಫೇಲ್ ಡೀಲ್ ಬಗ್ಗೆ. ಹ್ಮ್ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮೋದಿಜಿ ಅವರು ತಪ್ಪು ಒಪ್ಪುಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ರಫೇಲ್ ಡೀಲ್ ಬಗ್ಗೆ, ಅವರು ಹಾಗೆ ಅಂತ ಬರೆದಿದ್ರು ಹಾ. ಅಲ್ವಾ? ಹೌದು. ಮೋದಿ ಗವರ್ಮೆಂಟ್ ರಫೇಲ್ ಡೀಲ್ ಬಗ್ಗೆ ಮುಚ್ಚಿದ ಲಕೋಟೆಯಲ್ಲಿ ನಿಮಗೆ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದೆ. ಹ್ಮ್ ಸುಪ್ರೀಂ ಕೋರ್ಟ್ ಅದನ್ನು ರಿವೀಲ್ ಮಾಡಿಲ್ಲ. ಹ್ಮ್ ಹಾಗಿರುವಾಗ ರಾಹುಲ್ ಗಾಂಧಿ ಅವರು ಆ ರೀತಿ ಅಪವಾದ ಹೇಗೆ ಹಾಕಿದ್ರು? ಇಂಥ ಸುಳ್ಳು ಸುದ್ದಿಗಳನ್ನು ಅಂತ ದೊಡ್ಡ ಲೀಡರ್ಗಳೇ ಮಾಡುವಾಗ ಇನ್ನು ಸಾಮಾನ್ಯ ಮನುಷ್ಯನ ಕತೆ ಎಂತದ್ದು ಅಂತ. ಹ್ಮ್ ಅದರ ಬಗ್ಗೆ ನಿಮ್ಮಲ್ಲಿ ಯಾರಾದ್ರೂ ಮಾತಾಡಿದ್ರೆ ಒಳ್ಳೇದಿತ್ತು. ಖಂಡಿತ ಖಂಡಿತ. ಓಕೆ ಸರ್, ಧನ್ಯವಾದ ಸರ್, ಧನ್ಯವಾದ. ಓಕೆ ಓಕೆ. ಅವರು ಕರೆ ಮಾಡಿ ಹೇಳೋ ಪ್ರಕಾರ ದೊಡ್ಡ ದೊಡ್ಡ ನಾಯಕರೇ ಸುಳ್ಳು ಬರೆದರೆ ಅದನ್ನು ಫಾಲೋ ಮಾಡ್ತಾರೆ, ಅದನ್ನು ಫಾರ್ವರ್ಡ್ ಮಾಡ್ತಾರೆ. ಅರೆ ಸಿರಿಸಾಮಾನ್ಯ ಇಂಟರ್ನೆಟ್ ಬಳಕೆದಾರರು ಯಾವುದು ನಂಬುವುದು, ಯಾವುದನ್ನು ಬಿಡುವುದು? ಇದೊಂದು ಒಳ್ಳೆ ಪ್ರಶ್ನೆ. ನೋಡಿ, ಈಗಿನ ಕಾಲದಲ್ಲಿ ಎಂತಾಗಿದೆ ಹೇಳಿದರೆ, ಎಂತ ಕೆಲಸ ಮಾಡದಿದ್ರೆ ನಾವು ಸುಳ್ಳಾದರೂ ಹೇಳಿ ಮೇಲೆ ಬರ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ದೇರ್ ಆರ್ 80% of the people who are doing this. Only 20% of the people who work and take name. ಸೊ ಅಂಥದ್ದಿರುವಾಗ ಇದೊಂದು ಕೇಸು. ಸೊ ಅವರು ದೊಡ್ಡ ಮಟ್ಟಲ್ಲಿ ಅವರು 65 ವರ್ಷ ಗೌರ್ಮೆಂಟ್ ಮಾಡ್ತಿದ್ರು. ಅವರದ್ದು ಪಾಸಿಟಿವ್ ಅನ್ನು ಹೇಳುವ ಬದಲು ಈ 4.5 ವರ್ಷದಿಂದ ನಮ್ಮ ಸರ್ಕಾರ ಏನು ಮಾಡ್ತಾ ಉಂಟೇಳಿ ಅದರ ನೆಗೆಟಿವ್ ಮಾಡುವುದಾದ್ರೆ ಅದರ ಅರ್ಥ ಏನು? ಹಾಗಾದ್ರೆ 65 ವರ್ಷದಿಂದ ಅವ್ರು ಏನು ಒಳ್ಳೆ ಕೆಲಸ ಮಾಡಲಿಲ್ವಾ? ಸೊ ಅವರ ಪಾಸಿಟಿವ್ ಅನ್ನು ಹೇಳ್ಬೇಕು ಶಿವ, ಇಂಥದ್ದು ನೆಗೆಟಿವ್ ಅನ್ನು ಮಾತಾಡಬಾರ್ದು. ಸೊ ದೊಡ್ಡ ಲೀಡರ್ಸ್ ಯಾವಾಗಲೂ ನೆಗೆಟಿವ್ ಮಾತಾಡಿದರೆ ನಮ್ಮಂಥ ಸಾಮಾನ್ಯ ಜನರು ತುಂಬ ಫಾಲೋ ಮಾಡ್ತಾ ಇರ್ತಾರೆ. ಸೊ ನಾವೆಲ್ಲ ಅದನ್ನು ಸತ್ಯ ಹೇಳೇ ನಂಬ್ತೇವೆ. ಸೊ ಅದಕ್ಕೋಸ್ಕರ ನಾವು ಈಗ ಪಕ್ಷ ಬರುವಾಗ, ಪೊಲಿಟಿಕಲ್ ಪಕ್ಷ ಬರುವಾಗ ನಾವೆಂತ ಮಾಡ್ತೇವೆ, ಇಂಥ ದೊಡ್ಡ ಲೀಡರ್ಸ್ ಇಂಥ ಸ್ಟೇಟ್ಮೆಂಟ್ ಕೊಡುವಾಗ ನಾವು ಬ್ಯಾಕ್ ಎಂಡಲ್ಲಿ ಟ್ರುತ್ ಎಲ್ಲ ಫೈಂಡ್ ಔಟ್ ಮಾಡ್ತೇವೆ ಅಂತ ಹೇಳಿ. ಸೊ ನಮ್ಮದದು ಹೈಯರ್ ಆರ್ಕಿ ಉಂಟು, ಬೂತ್ ಲೆವೆಲಿಂದ ನ್ಯಾಷನಲ್ ಲೆವೆಲ್ ತನಕ ಹೈಯರ್ ಆರ್ಕಿ ಬಿಲ್ಡ್ ಮಾಡಿದ್ದೇವೆ. ಸೊ ಇಮಿಡಿಯೇಟ್ ಅದು ಎಂಥ ಕ್ವೇರೀಸ್ ಪ್ರಾಪರ್ ಚಾನಲ್ ಥ್ರೂ ಹೋಗ್ತದೆ, ವಿದಿನ್ 10-15 ಮಿನಿಟ್ಸ್ ನಮಗೆ ಕರೆಕ್ಟ್ ಪ್ರಾಪರ್ ಆನ್ಸರ್ ಬರ್ತದೆ. ಸೊ ನಮ್ಮದು ಅದು ಕೌಂಟರ್ ಅಟ್ಯಾಕ್ಗೆ ನಮ್ಮದು ಸೊಲ್ಯೂಷನ್ ನಾವು ಕೊಡ್ತಾ ಬರ್ತೇವೆ ಟು ಸೇವ್ ಅವರ್. ಆದರೆ ನಿಮ್ಮ ನಾಯಕರೇ ತಪ್ಪು ಮಾಡಿದಾಗ, ನಿಮ್ಮ ನಾಯಕರೇ ಸುಳ್ಳು ಪೋಸ್ಟ್ ಮಾಡಿದಾಗ ಏನು ಮಾಡ್ತೀರಿ? ಈಗ ಅವರು ಹೇಳಿದ್ರು ರಾಹುಲ್ ಗಾಂಧಿ ಅವರೇ ಟ್ವೀಟ್ ಮಾಡಿದ್ರಲ್ಲಿ ತಪ್ಪು ಮಾಹಿತಿ ಇದೆ, ಆಗ ಕಾಂಗ್ರೆಸ್ನವರು ಒಪ್ಪಿಕೊಳ್ಳೇಬೇಕಲ್ಲ ಅವರು ಟ್ವೀಟ್ ಮಾಡಿದ್ದನ್ನು. ಅದು ರಾಜಕಾರಣದಲ್ಲಿ ನಾವು ಈಗ ವಾದ ವಿವಾದಗಳು ಅಥವಾ ಒಂದು ಆರೋಪಗಳು ಅದಕ್ಕೆ ಅದರದ್ದೇ ಆದ ವೇದಿಕೆಗಳಿದೆ. ಅದಕ್ಕೆ ಅದು ಕೆಲವೊಂದು ಸಿದ್ಧಾಂತದ ಒಳಗೆ ನಾವು ಮಾತಾಡ್ತಾ ಇದ್ದೇವೆ. ಅಂದ್ರೆ ಕೆಲವೊಂದು ವಿಷಯಗಳು ಒಂದು ಯಾವುದೇ ಹಗರಣ ಆಗಿರ್ಬೋದು, ಯಾರದೇ ಹಗರಣಗಳಿರ್ಬೋದು, ಅವು ಮಾತಾಡೋ ರೀತಿಯಲ್ಲಿ ನಮ್ಮನ್ನು ನಾವು ಸಮರ್ಥಿಸುತ್ತೇವೆ. ಅದು ರೆಪಲ್ ಹಗರಣ ಇರ್ಬೋದು, ನಾವು ಇವು ಅದ್ರ ಬಗ್ಗೆ ಅವರು ಹೇಳಿದ್ರೆ ಅದಕ್ಕೆ ನಾವು ಅದನ್ನು ಖಂಡಿಸ್ತೇವೆ. ಅದ್ರ ಬಗ್ಗೆ ಇಲ್ಲ ಪ್ರತಿಯೊಂದು ವಿಷಯದ ಖಂಡಿಸುವ ಅವ್ರು ನಾವು ಹೇಳಿದಾಗ ಅವ್ರು ಖಂಡಿಸ್ತಾರೆ ಪ್ರತಿಯೊಂದು ವಿಷಯಗಳನ್ನು. ಅದು ಹಾಗೆ ಸಾಮಾಜಿಕ ಜಾಣದಲ್ಲಿ ಅದು ಸಾಮಾನ್ಯ. ಅದನ್ನು ದೊಡ್ಡ ಸಾಮಾಜಿಕ ಜಾಣದಲ್ಲಿ ಇಂಥ ವಿಷಯಗಳು ಈ ಡಿಸ್ಕಸ್ಗಳು ಆಗುವುದೆಲ್ಲ ಸಾಮಾನ್ಯ ಅಂತ ನಾವು. ಇನ್ನೊಂದು ಕಾಲ್ ಇದೆ ಸರ್. ಹಲೋ ನಮಸ್ಕಾರ ಸರ್. ನಮಸ್ತೆ, ಪೀರ್ ಮೊಹಮ್ಮದ್ ಹೇಳಿ. ಈಗ ಎಂತ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಅಲ್ವಾ? ಹೌದು ಹೌದು ಹೌದು, ಖಂಡಿತ ಮಾತಾಡಿ. ನಿಮ್ಮ ಟಿವಿ ನೋಡ್ತಾ ಇಲ್ಲ. ಪರವಾಗಿಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಕಿವಿಗೆ ಬಿದ್ದ ನಂತರ ನಾನು ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಆಗ್ಬೇಕು ಅಂತ ಹುಮ್ಮಸ್ಸಿಂದ ಮಾಡ್ತಾ ಇದ್ದೆ. ಖಂಡಿತ ಖಂಡಿತ ಹೇಳಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇಂಟರ್ನೆಟ್ ಬಳಕೆ ನೀವೆಷ್ಟು ಮಾಡ್ತೀರಿ ಬಳಕೆ, ಏನೆಲ್ಲ? ನೋಡಿ, ಇಂಟರ್ನೆಟ್ ಬಳಕೆ ಅಂತ ಹೇಳಿದ್ರೆ ಮೊದಲು ಒಬ್ಬನಿಗೊಬ್ಬ ಬೈದುಕೊಂಡು ಅಲ್ಲಿ ಇಲ್ಲಿ ಸಭೆಗಳಲ್ಲಿ ಮಾತ್ರ ದೂರುತ್ತಿದ್ರು. ಈಗ ಪ್ರತಿಯೊಬ್ಬನಿಗೆ ಮಲಗಿಕೊಂಡ ಎದ್ದಿಕೊಂಡ ಒಬ್ಬನಿಗೆ ಒಂದು ಪಾರ್ಟಿ ದೂರುವುದೇ ಆಗಿದೆ. ನಿಜವಾಗಿ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾತು ಹೇಳ್ತೇನೆ ನಿಮ್ಗೆ, ಇರುವ 9 ಕೋಟಿ ಜನರು, ನೀವು ಕೆಲವು ರಾಜಕೀಯ ಪಕ್ಷಗಳ ಅಡ್ವರ್ಟೈಸ್ ನೋಡಿ, ಇಷ್ಟು ಕೋಟಿ ಜನರಿಗೆ ಉದ್ಯೋಗ, ಇಷ್ಟು ಕೋಟಿ ಜನರಿಗೆ ಸಾಲ, ಇಷ್ಟು ಕೋಟಿ ಜನರಿಗೆ ವಿದ್ಯಾಭ್ಯಾಸ, ಇಷ್ಟು ಕೋಟಿ ಜನರಿಗೆ ಉದ್ಯೋಗ. ನಿಜವಾಗಿ 3 ರಾಜ್ಯದ ಜನ ಸೇರಿ ಟೋಟಲ್ ಆಗ್ತದೆ ಲಾಸ್ಟ್ ಆಗುವಾಗ. ನಾವು ಸ್ವತಃ ಒಂದು 100 ಜನರನ್ನು ಇದರ ಬಗ್ಗೆ ತೆಗೆದು
ನಾನು ನೋಡಿದ್ದೇನೆ, ಒಂದು 25 ಜನರ ಹತ್ರ ಮಾತಾಡಿ ನೋಡಿದ್ದೇನೆ ಸ್ವತಃ ಇವರದ್ದು ಅಡ್ವರ್ಟೈಸ್ ಎಲ್ಲ ನೋಡಿ. 25ರಲ್ಲಿ ಬರೀ 6 ಜನರು ಫಲಾನುಭವಿಗಳು. ಹಾಗಾದರೆ ಈ ರೀತಿ ಒಬ್ರು ಇದ್ದವರು ಈ ರೀತಿ ಅಡ್ವರ್ಟೈಸ್ ಕೊಡುದು, ವಿರೋಧಿ ಅದಕ್ಕೆ ಕ್ರಿಟಿಸೈಸ್ ಮಾಡುದು, ಇದೆಲ್ಲ ನಮಗೆ ಬೇಡ. ಬ್ರಿಟಿಷ್ನವರ ಹಾಳಂತೇಳಿ ಅವರನ್ನು ಓಡಿಸಿದ್ದೇವೆ. ಈಗ ನಾವೇ ನಮ್ಮವರು ಇರುವುದು, ನಮ್ಮವರನ್ನ ನಾವು ಬದಲಿಸಿಕೊಂಡು ಜನರಿಗೆ ಬೇಕಾದ ರೀತಿ ಮಾಡಿ. ಈಗ ಏನ್ ಮಾಡ್ತಾರೆ, ಅವರು 60 ವರ್ಷದ ಬಗ್ಗೆ ದೂರ್ತಾರೆ, ಇವರು 4.5 ವರ್ಷ ದೂರ್ತಾರೆ. ಮಾಡಿದ್ದೆಲ್ಲವೂ ಒಂದೇ, ಮಾಡಿದ್ದು ಬೇರೆ ಏನಿಲ್ಲ. ಅವ ತಪ್ಪು ಮಾಡಿದ್ರೆ ಅವ ತಪ್ಪು ಮಾಡುದು ಬೇಡ ಅಂತ ಇವನನ್ನು ತಂದಿದ್ದೇವೆ. ಇವ ಹೇಳುದು ಅವರು ಕೂಡ ಅದು ತಪ್ಪು ಮಾಡಿದ್ದಾರೆ, ನಾವು ಮಾಡಿದ್ರೆ ದೊಡ್ಡದ? ಜನರೇನಾದ್ರೂ ಮೂರ್ಖರು? ಇವರು ನಿಜವಾಗಿ ಅಂತ ತಪ್ಪುಗಳನ್ನ ಮಾಡಬಾರ್ದು, ಮಾಡುವುದಿಲ್ಲ, ಆ ತಪ್ಪನ್ನು ನೋಡಿ ಅನುಭವಿಸಿದ್ದಾರೆ ಅಂತ ಹೇಳಿ ಇವರನ್ನು ತರಬಹುದು. ಇವರು ಬಂದು ಹೇಳುದಂತ ಅದೇ ತಪ್ಪನ್ನು ಮಾಡಿ ಮುಂಚಿನವರು ತಪ್ಪು ಮಾಡ್ಲಿಲ್ವಾ, ನಾವು ಮಾಡಿದ್ರೆ ದೊಡ್ಡದಾಯ್ತಾ? ತಪ್ಪಿನ ದೊಡ್ಡ ಸಣ್ಣದ್ರಲ್ಲಿ ಇವರು 5 ವರ್ಷಗಳನ್ನು ತೆಗಿತಾರೆ. ನೋಡಿ, ಅವರು ಬ್ರಿಟಿಷ್ನವರು ಹೊರಗಿನವರು, ಆದ್ರೂ ಅವರು ಮಾಡಿದ ರಸ್ತೆಗಳು ಅವ್ರಿಗೆ ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಈಗ ನಮ್ಮಲ್ಲಿಂದ ಆರಿಸಿ ಬಂದ ಕೇವಲ 5 ವರ್ಷಕ್ಕಿರುವ ಜನರು ನಮ್ಮ ಆಚೆ ತಿರುಗಿ ನೋಡುದಿಲ್ಲ. ಹಾಗಾದ್ರೆ ಇವರಿಗಿಂತ ಬ್ರಿಟಿಷರೇ ವಾಸಿ ಹೇಳುದು ನಾವು 100ಕ್ಕೆ 100. 100ಕ್ಕೆ 100 ನಿಜವಾಗಿ ನೀವು ಕರ್ನಾಟಕದ ಎಲ್ಲಾ ಸ್ಥಳಕ್ಕೆ ತಿರುಗಿ ಅವರು ಮಾಡಿದ ಕೆಲಸ ಮತ್ತು ನಾವು ಮಾಡಿದ ಕೆಲಸ, ಯಾಕಂತ ಹೇಳಿದ್ರೆ ನಮ್ಗೆ ಒಂದು ಸ್ವಾತಂತ್ರ್ಯ ಇದೆ. ಇದೇ ನೋಡಿ, ಇಂಟರ್ನೆಟ್ ನಲ್ಲಿ ಮತ್ತೊಬ್ಬನನ್ನು ಬೈಲಿಕ್ಕೆ, ಒಬ್ಬನ ದೂರ್ಲಿಕ್ಕೆ, ಒಳ್ಳೇದಕ್ಕೆ ಸ್ವಾತಂತ್ರ್ಯ ಸಿಗ್ಲಿಲ್ಲ ನಮ್ಗೆ. ನೋಡಿ, ಈಗ ಸಾಲ ಮನ್ನಾ ಅಂತದೆಲ್ಲ ವಿಷಯ ಬಂತು. ಸಾಲ ಮನ್ನಾ ಯಾರ ಇದ್ರಲ್ಲಿ ಕೊಡುದು ಇವರು? ಅವರ ಸ್ವಂತ ಪಾರ್ಟಿ ಫಂಡ್ ನಲ್ಲಿ ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳಿದ್ರೆ ಮಾತ್ರ ಅವರನ್ನು ನಾವು ಮುಂದೆ ತರಬೇಕು. ಯಾರ್ಯಾರ ದುಡಿದು ರಕ್ತ ಸುರಿಸಿ ಬ್ಯಾಂಕಿನಲ್ಲಿಟ್ಟ ಹಣವನ್ನು ಇನ್ನೊಬ್ಬರಿಗೆ ಸಾಲ ರೂಪವಾಗಿ ಕೊಟ್ರೆ ಅದೇ ಹಿಂದೆ ಬರಬಾರ್ದು ಅಂತ ಹೇಳಿದ್ರೆ ಇವರು ಯಾರು? ಇನ್ನು ಮುಂದೆ ಆದ್ರೂ ಜನರು ಸಾಲ ಮನ್ನಾ ಎಂಬ ಶಬ್ದ ಬಂದ ಪೋಸ್ಟರ್ ಇರುವ ಪಾರ್ಟಿಯನ್ನು ತ್ಯಜಿಸ್ಬೇಕು. ಇಲ್ಲದೆ ಒಂದು ಶಬ್ದ ಸೇರಿಸ್ಬೇಕು, ಅವರು ನಮ್ಮ ಪಾರ್ಟಿಯ ಫಂಡ್ ಇಂದ ಅಥವಾ ನಾವು ಕೋಟಿ ಗಟ್ಟಲೆ ಚಿನ್ನ ಮತ್ತೆ ಕೋಟಿ ಗಟ್ಟಲೆ ಹಣ ಗೋಡೆಯಲ್ಲಿ ಇಟ್ಟಿದ್ದೇವಲ್ವಾ, ಅದನ್ನು ತೆಗೆದುಕೊಡುವುದಾದ್ರೆ ಅವರು ಒಂದು 100 ಕೋಟಿ ಕೊಟ್ರೆ ಸರ್ಕಾರದಿಂದ 50 ಕೋಟಿ ಸಬ್ಸಿಡಿ ಆಗಿ ಕೊಡ್ಲಿ ಅವರಿಗೆ. ಅವರ ಸಾಲ ಮನ್ನಾ ಅಷ್ಟು ಇಂಟ್ರೆಸ್ಟ್ ನಲ್ಲಿ ಮಾಡಿದ್ರೆ ರಿಸರ್ವ್ ಬ್ಯಾಂಕಿನವರು, ಬೇರೆ ಯಾರಲ್ಲ, ಒಂದು ಒಳ್ಳೆ ಕೆಲಸ ಮಾಡುವ ಅವರಿಗೆ ಒಂದು ಪ್ರಶಂಸೆ ಕೊಡ್ತಾರಲ್ಲ, ಆ ರೀತಿ ಮಾಡಬೇಕು. ಇನ್ನು ಅವರಿಗೆ ಒಂದು ಇಂಟರ್ನೆಟ್ ನಲ್ಲಿ ನೀವು ಹೇಳಿದಾಗೆ ನಾವು ಇಷ್ಟು ಮನ್ನಾ ಮಾಡಿದ್ದೇವೆ, ಇಷ್ಟು ಮನ್ನಾ ಮಾಡಿದ್ದೇವೆ, ಇದೆಲ್ಲ ಒಂದು ನಾಟಕವಾಗಿದೆ. ಯಾರು ಮನ್ನಾ ಮಾಡ್ಲಿಕ್ಕೆ ತಯಾರಿಲ್ಲ ಬ್ಯಾಂಕಿನವರು. ಅವರ ಹಣ ಅಲ್ಲ, ಅದು ಪಬ್ಲಿಕ್ನ ಹಣ. ಓಕೆ 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 ಪೀರ್ ಮೊಹಮ್ಮದ್ ಅವರೇ, ಸಾಕಷ್ಟು ಒಳ್ಳೆ ಮಾಹಿತಿ ನೀಡಿದೆ, ಧನ್ಯವಾದಗಳು. ಅವರು ಪೀರ್ ಮೊಹಮ್ಮದ್ ಅವರು ಕಾಪುವಿನಿಂದ ಕಾಲ್ ಮಾಡಿದರು, ತುಂಬಷ್ಟು ಮಾಹಿತಿ ಮಾಡಿದರು. ಅವರ ಕೆಲವು ಪ್ರಶ್ನೆಗಳು ನಿಮ್ಮಲ್ಲಿ ಕೇಳುವುದು. ಅದರ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳ. ಇದೆಂಥ ಸ್ವಾತಂತ್ರ್ಯ ಈ ವಿಶೇಷ ಕಾರ್ಯಕ್ರಮ ಇನ್ನಷ್ಟು ಮುಂದುವರಲಿಕ್ಕೆ, ಇನ್ನಷ್ಟು ಚರ್ಚೆ ನಡೆಸೋಣ. ಒಂದು ಚಿಕ್ಕದ ವಿರಾಮ. ಇದೆಂಥ ಸ್ವಾತಂತ್ರ್ಯ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತು ಮಾತಾಡ್ತಿದ್ರು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ. ಆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂಬುದು ಭಾರತದಲ್ಲಿ ಎಷ್ಟು ಮಟ್ಟಿಗೆ ಬಳಕೆ ಆಗ್ತಿದೆ, ಎಷ್ಟು ಮಟ್ಟಿಗೆ ದುರ್ಬಳಕೆ ಆಗ್ತಿದೆ, ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುವುದು ಒಳ್ಳೆಯದಾ ಕೆಟ್ಟದಾ, ಇದನ್ನು ಜನ ಹೇಗೆ ಬಯಸ್ತಾ ಇದ್ದಾರೆ ಅಂತ ಹೇಳುವುದರಲ್ಲಿ ತುಂಬ ಚರ್ಚೆ ಮಾಡ್ತಿದ್ವಿ. ಅದಕ್ಕಿಂತ ಒಂದು ವಿರಾಮದ ನಂತರ ಒಂದು ಕರೆ ಬಂದಿದೆ ನೋಡು. ಹಲೋ ಹಲೋ ಹಲೋ, ಟಿವಿ ಅಲ್ಲ? ಹೌದು ಸರ್, ನಮಸ್ತೆ. ನೇರ ಪ್ರಸಾರದಲ್ಲಿ ಇದ್ದೀರಿ ಸರ್, ತಮ್ಮ ಹೆಸರು ಹೇಳಿ. ರಜನೀಶ್ ಇಂದ್ರಾಳಿಂದ. ಹೇಳಿ ಸರ್, ಹೇಳಿ ರಜನೀಶ್ ಅವರೇ. ಅದೇ ವಿಷಯ, ಒಳ್ಳೆ ಟಾಪಿಕ್ ತೆಗೆದಿರಿ ನೀವು ಮೀಡಿಯಾದಲ್ಲಿ. ಈಗ ನೀವು ಸ್ಕ್ರೀನ್ ಅಲ್ಲಿ ತೋರಿಸಿದ ಒಂದು ಸ್ಲೈಡ್ ಇತ್ತು, ಅದು ಮ್ಯಾಂಗ್ಳೂರ್ ಮುಸ್ಲಿಮ್ಸ್ ನವರದ್ದು. ಹೌದು, ಅದನ್ನ ನಾವೆಲ್ಲರೂ ಖಂಡಿಸ್ತೇವೆ ಸರ್. ಅನಂತ ಕುಮಾರ್ ಸರ್ ಇತ್ತೀಚೆಗೆ ಅಷ್ಟೇ ಮರಣ ಹೊಂದಿದ್ರು. ಅದೇ ಟೈಮ್ ಅಲ್ಲಿ ಇಂತಹ ಪೋಸ್ಟ್ ಎಲ್ಲ ಹಾಕುದು ಮೀಡಿಯಾದಲ್ಲಿ ತುಂಬಾ ನಮಗೆ ನೋವು ಕೊಡುವಂತ ವಿಷಯ. ಹೌದು, ಈಗೆಲ್ಲ ಮಾಡಬಾರ್ದಿತ್ತು. ಕಾನೂನು ಗೊತ್ತುಂಟ ಇಲ್ವಾ, ಅದ್ರಲ್ಲಿ ಎಲ್ಲ ಪಾಯಿಂಟ್ಸ್ ಬರ್ತದೆ ಇಲ್ವಾ, ಅದೆಲ್ಲ ಎಲ್ಲ ಜನರಿಗೆ ತಿಳಿಯುವ ಹಾಗಾಗ್ಬೇಕಾಗಿದೆ.
ಅವರಿಗೆ ಸೂಕ್ತ ಶಿಕ್ಷೆ ಆಗ್ಬೇಕಾಗಿದೆ. ಅದೆಲ್ಲ ನಮ್ಮ ಕೋರಿಕೆ. ಓಕೆ ಸರ್, ಓಕೆ, ಧನ್ಯವಾದ ಸರ್. ಎಲ್ಲ ಸ್ಪಂದನೆ ಮಾಡಬೇಕು. ಓಕೆ ಸರ್, ಓಕೆ. ಅವರು ಹೇಳಿದ ಹಾಗೆ ಅನಂತಕುಮಾರ್, ಅದು ಎಲ್ಲರೂ ಖಂಡಿಸುವಂಥ, ಅದರಲ್ಲಿ ರಾಜಕೀಯ ನೋಡುವಂಥದ್ದಿಲ್ಲ. ಏನೋ ಒಬ್ಬ ಮುಖಂಡ, ಅದರಾಗಿ ಈಗಾಗಲೇ BJP ವತಿಯಿಂದ ಅವರು ಕೂಡ ದೂರನ್ನು ನೀಡಿದ್ದಾರೆ. ಆದರೆ ಈ ಹಿಂದೆ ಒಬ್ಬರು ಕಾಲರ್ ಮಾತಾಡಿದರು, ಪೀರ್ ಮೊಹಮ್ಮದ್ರು ಕಾಪುವಿನಿಂದ, ಜಾಹೀರಾತುಗಳಲ್ಲಿ ಪ್ರಚಾರ ಮಾಡ್ತಾರೆ ರಾಜಕೀಯದವರು. ಆ ಜಾಹೀರಾತುದರಲ್ಲೂ ಸುಳ್ಳು ಜಾಸ್ತಿ ಇರುತ್ತದೆ. ನಾವು ಮೊದಲನೇದಾಗಿ ನೋಡ್ತಾ ಹೋಗುವಾಗ ಜಾಹೀರಾತು ಬೇಕು, ಅವ ಮಾಡಿದ ಕೆಲಸವನ್ನು ಅವ ಕೊಂಡಾಡಿಕೊಳ್ಳೋದ್ರಲ್ಲಿ ಹೇಳಿಕೊಳ್ಳೋದ್ರಲ್ಲಿ ತಪ್ಪು ನನ್ನಂತೂ ತಪ್ಪಿಲ್ಲ ಅಂತೇಳಿ, ನಾನು ಮಾಡಿದ್ದನ್ನು ನಾನು ಹೇಳ್ತೇನೆ. ಅದರಲ್ಲಿ ಅವರು ಹೇಳಿದು ಅಂಥದ್ರಲ್ಲೂ ಸುಳ್ಳು ಹೇಳ್ತಾನೆ. 25 ಫಲಾನುಭವಿಗಳಿಗೆ ಅದು ಕೊಟ್ಟೆ ಇದು ಕೊಟ್ಟೆ ಅಂತ ಹೇಳಿದರೆ ಅದರಲ್ಲಿ ಫಲಾನುಭವಿಯಲ್ಲಿ ಸಿಕ್ಕಿದ್ದು 5 ಅಥವಾ 6 ಜನರಿಗೆ. ಇಷ್ಟು ಜನರಿಗೆ ನಿರುದ್ಯೋಗಿ ಸಮಸ್ಯೆಗೆ ನಿರುದ್ಯೋಗದಲ್ಲಿ ಕೆಲಸ ಕೊಡಿಸಿದೆ ಅಂತ ಹೇಳಿದರೆ ಅದರಲ್ಲಿ ಸುಳ್ಳು. ಜಾಹೀರಾತು ಹೇಗೆ ಪ್ರಭಾವ ಬೀಳ್ತದೆ? ಯಾಕಂತೇಳಿ ಜಾಹೀರಾತು ಎಂಬುದು ಮಾಧ್ಯಮದಲ್ಲಿಯೇ ಬರಬೇಕು. ಇಂಟರ್ನೆಟ್, TV ಚಾನೆಲ್ಗಳು, ಪೇಪರ್ಗಳಲ್ಲಿ ಬರುವಂಥ ಜಾಹೀರಾತುಗಳು ಸಮ. ಇದೊಂದು ವ್ಯವಸ್ಥೆ. ಜಾಹೀರಾತು ಇದ್ರೆ ಮಾತ್ರ ಜನರಿಗೆ ಗೊತ್ತಾಗ್ತದೆ ಎಂತೆಲ್ಲ ಆಗ್ತಾ ಉಂಟು ಹೇಳಿ. ಅಲ್ಲ, ಜಾಹೀರಾತು ಎಂಬುದು ರಾಜಕೀಯದಲ್ಲಿ ಮಾತ್ರ ಅಲ್ಲ. ನಾನು ದಿನನಿತ್ಯ ಬಳಸುವಂತ ಒಂದು ಟೂತ್ ಪೇಸ್ಟ್ ಇಂದ ಇರೋದು ನನಗೆ ದಿನ ಬಳಕೆ. ನಾವು ಟಿವಿಯಲ್ಲಿ ನೋಡ್ಬೋದು ಜಾಹೀರಾತುಗಳು, ಪೇಪರಲ್ಲಿ ಜಾಹೀರಾತುಗಳು ಇರ್ಬೋದು. ಅವರ ಪ್ರಚಾರ ಬೇಕು. ಅವನು ಮಾಡಿದಂಥ ಕೆಲಸಕ್ಕೆ, ಅವನು ಮಾಡಿದಂಥ ಒಂದು ಒಳ್ಳೆಯ ಕೆಲಸಕ್ಕೆ ಅವನು ತೋರಿಸ್ಕೊಳ್ಳೋದ್ರಲ್ಲಿ ಎಷ್ಟು ತಪ್ಪು ಎಷ್ಟು ಸರಿ ಅಂತೇಳಿ ನೋಡಿ. ಯಾವ ಪಕ್ಷ ಆಗಲಿ, ಯಾವ ಮನುಷ್ಯ ಆಗಲಿ, ಅವ ಹೇಳಿದನ್ನು ಮಾಡಿದ್ದನ್ನು ಹೇಳ್ತಾನೆ. ಅದೀಗ ಅವ ಮಾಡಿದ್ದು ತಪ್ಪ ಸರಿ ಉಂಟ ಹೇಳಿ ಅದಕ್ಕೊಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇರಬೇಕು. ಅದರ ಅಪ್ರೂವಲ್ ತಕೊಂಡೆ ಹಾಕ್ಬೇಕು ಹೇಳಿ ಇದ್ರೆ ಇಂಥದ್ದೆಲ್ಲ ವ್ಯವಸ್ಥೆ ಇರುವುದಿಲ್ಲ. ಇದಕ್ಕೆ ಗೌರ್ಮೆಂಟ್ ಇದ್ದ 543 ಜನ ಎಲ್ಲಿ ಡೆಲ್ಲಿಯಲ್ಲಿ ಕುತ್ಕೊಳ್ತಾರೆ, ಅವರೊಂದು ಕಂಪ್ಲೀಟ್ ಒಂದು ಟೀಮ್ ಮಾಡಿ ನಾವು ಎಂತಾದ್ರೂ ಪಬ್ಲಿಕ್ಕಿಗೆ ಹೇಳಬೇಕಾದ್ರೆ ಅದು ಇದರ ಅಪ್ರೂವಲ್ ಇರಬೇಕು ಅಂತ ಒಂದು ವ್ಯವಸ್ಥೆ. ಜಾಹೀರಾತು ಹಾಕುಗಳು ಪೇಪರಲ್ಲಿ ಹಾಕಿದ್ರು ವಾರ್ತಾ ಇಲಾಖೆಯಿಂದಲೇ ಬರುತ್ತದೆ. ವಾರ್ತಾ ಇಲಾಖೆಗಳು ಅದನ್ನು ಪರಿಶೀಲಿಸಿ ಪೇಪರಲ್ಲಿ ಪ್ರಿಂಟ್ ಮಾಡ್ತಾರೆ. ಹಾಗೆ ಎಕ್ಸಾಕ್ಟ್ಲಿ. ಅದು ಪೊಲಿಟಿಕಲ್ ಆಗಲಿ ಅಲ್ಲ ರಿಲಿಜಿಯಸ್ ಆಗಲಿ, ಅವ್ರು ಸತ್ಯ ಹೇಳ್ತಾ ಇದ್ದಾರಾ ಇಲ್ವಾ ಹೇಳಿ ಅದನ್ನು ಚೆಕ್ ಮಾಡಿ ಹಾಕೋದಾದ್ರೆ ಇಂಥದ್ದೆಲ್ಲ ಎಂಥ ಇಶ್ಯೂಸ್ ಇರೋದಿಲ್ಲ. ಇದೀಗ ನಾವು ನಮ್ಮ ದೇಶ ಬಿಟ್ಟು ಹೊರಗಿನ ದೇಶ ಹೋದರೆ ಅಲ್ಲಿ ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಅಲ್ಲಿ ಯಾರಾದರೂ ಸುಳ್ಳು ಹೇಳಲಿಕ್ಕೆ ಧೈರ್ಯ ಮಾಡ್ತಾರ? ಯಾಕೆ ಮಾಡೋದಿಲ್ಲ? ಯಾಕೆ ಹೇಳಿದರೆ ಎವ್ರಿ ಪ್ಲೇಸಲ್ಲಿ ಸಿಸ್ಟಮ್ ಚೆಕ್ ಇದೆ. ಸೊ ಇಂಥದ್ದು ನಮ್ಮ ದೇಶದಲ್ಲೂ ಇಮಿಡಿಯೇಟ್ ಬಂದರೆ ನಮ್ಮ ದೇಶ ಕೂಡ ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ಮುಂದೆ ಹೋಗ್ತದೆ. ಮತ್ತೊಂದು ನೀವು ನೋಡ್ಬೋದು, ಯಾರೋ ಒಬ್ರು ಹೀರೋಯಿನ್ ಬಂದ್ಲು, ಒಳ್ಳೆ ಸಾಬೂನಿದೆ, ನಾನು ಯೂಸ್ ಮಾಡಿ ಬೆಳ್ಳಗಾದೆ. ಇನ್ನೊಬ್ಬ ಹೀರೋ ಬಂದ, ನಾನು ಹಲ್ಲು ತೊಳಿತೀನಿ, ಪೇಸ್ಟ್. ಅವನು ನಿಜವಾಗ್ಲಿ ಉಪಯೋಗಿಸ್ತಿಲ್ಲ ನಮಗೆ ಗೊತ್ತಿಲ್ಲ. ಆದ್ರೂ ಸಹ ಒಂದು ನಡುವಲ್ಲಿ ಏನೋ ಸರ್ಕಾರ ಒಂದು ಪ್ಲಾನ್ ಮಾಡಿತ್ತು, ಅದಕ್ಕೊಂದು ಕಾನೂನು ತರಬೇಕು. ನೀನು ಉಪಯೋಗಿಸಿ ನೀನು ಮಾಡಿದರೆ ಮಾತ್ರ, ನೀನು ಅದರ ಒಂದು ಒಳ್ಳೆ ಸಾರ್ಥಕತೆ ಏನಂದ್ರೆ ಮಾತ್ರ ಅಡ್ವರ್ಟೈಸ್ ಅಲ್ಲಿ ಇರ್ಬೇಕು, ಇಲ್ಲ ನೀನು ಸುಳ್ಳು ಪ್ರಚಾರ ಮಾಡ್ಬೋದಂತ ಇತ್ತು. ಅದನ್ನ ನಾನು ಓದಿದೆ. ಅದು ಗ್ಯಾರಂಟಿ ಕೊಡ್ಬೇಕಂತ ಅಲ್ಲಿ. ಅದೀಗ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆ ಅಂತ ಉಪ್ಪಿದೆ ಗೊತ್ತಾಗ್ಬೇಕು ಅವನಿಗೆ. ಅಂದ್ರೆ ಅದು ಅವಾಗ ಗೊತ್ತಾಗಿ ಜನರಿಗೆ ಹೇಳ್ಬೇಕು ಅನ್ನೋದಂತ ಇತ್ತು. ಅದು ಹಾಗೆ ಬಂದ್ರೆ ಕೆಲವು ಈಗ ನಾವು ಈಗ ಜ್ಯೋತಿ ನಾ ಹೇಳ್ಬಾರ್ದು, ಅದ್ರ ವಿಷಯ ತಪ್ಪಿದ್ದೇನು. ನಮ್ಗೆ ಶನಿ ಶಾಂತಿ ಮಾಡ್ತೇವೆ, ಶನಿ ಬಿಡುಗಡೆ ಆಗ್ಬೇಕು, ಅದು ಅವ ಅದನ್ನ ನಮ್ಗೆ ಗ್ಯಾರಂಟಿ ಕೊಟ್ಟರೆ ಮಾತ್ರ ಆಗ್ತದಲ್ಲ. ಹಾಗೆ ಪ್ರತಿಯೊಂದು ವಿಷಯಕ್ಕೂ ಆಗ್ಬೋದಂತ. ಆದರೆ ಆ ರೀತಿಯ ಕಾನೂನು ಬಂದರೆ ನಮ್ಮ ದೇಶದಲ್ಲಿ, ಅಥವಾ ಏನಾದರೂ ಜನರೇ ಅಥವಾ ಪಕ್ಷಗಳಾಗಲಿ ಅದನ್ನು ತೀರ್ಮಾನ ತಗೊಂಡು ಆ ರೀತಿಯ ಕಾನೂನು ಬಂದರೆ ಅದು ಮಾತ್ರ ಒಂದು ಜನರಿಗೆ ಅದೊಂದು ಈ ಜಾಹೀರಾತು ಹಾವಳಿ ತಪ್ತದೆ ಅಂತ ಹೇಳ್ತದೆ ಜನರಿಗೆ. ಅಂದರೆ ಸುಮ್ಮನೆ ಸುಳ್ಳು ಸುದ್ದಿ, ಅದು ಅದರಲ್ಲಿ ಇದಿದೆ ಅದಿದೆ ಪ್ರೋಟೀನ್ ಇದೆ, ಅದು ಕೆಲವು ಆರೋಗ್ಯ ಟ್ಯಾಬ್ಲೆಟ್ಗಳು ಬರ್ತದೆ ನೋಡಿ, ಎಷ್ಟು ಟ್ಯಾಬ್ಲೆಟ್ಗಳೆಲ್ಲ ಬರ್ತದೆ ಅದರಲ್ಲಿ. ಸುಮ್ಮನೆ ಅದನ್ನು ಮಾಡಿ ಹಾಗೆ ಹೇಗೆ ಅದನ್ನು ತಿಂದು ಎಷ್ಟೊಂದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ. ಅದನ್ನು ನಾವು ಅದೆಲ್ಲ ಈ ಜಾಹೀರಾತಿನ ಪ್ರಭಾವ. ಅದಕ್ಕೆ ಯಾರಿಗೆ ಗೊತ್ತುಂಟದು? ಒಬ್ಬ 18 ವರ್ಷ ಹುಡುಗ ತಗೊಳ್ತಾನೆ, ಅವನಿಗೆ ಸ್ವಲ್ಪ ನಾನೊಬ್ಬ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಆಗ್ಬೇಕಂತ. ಅದು ಎಷ್ಟೊಂದು ಅಂದರೆ ಅದರ ಸೈಡ್ ಎಫೆಕ್ಟ್ಗಳು ಗೊತ್ತಾಗೋದಿಲ್ಲ. ನಾಳೆ ಅವನು ತಿಂತಾನೆ, ಅವನಿಗೆ ಜಿಮ್ಮಿಗೆ ಹೋಗ್ತಾನೆ, ಅದರ ಏನೆಲ್ಲ ಆಗಿ ಅವನು ಅದು ಹಾರ್ಟ್ಗೆ ಆಟೋಮೆಟಿಕ್ ಆಗಿ ಅದು ಎಫೆಕ್ಟ್ ಬೀಳುತ್ತದೆ. ಅದೆಲ್ಲ ಇದು ಜಾಹೀರಾತಿನ ದುಷ್ಪರಿಣಾಮ ನಾನು ನೋಡಿದ್ದು, ನಾನು ಕಂಡುಕೊಂಡ ಮಟ್ಟಿಗೆ. ಮತ್ತೊಮ್ಮೆ ನಾನು ಅಕ್ಷಯ್ ಕೇಳಲಿಕ್ಕೆ, ಆಗ ತಾವು ಹೇಳಿದ್ರಿ ಈಗಿನ ಒಂದು ಕಾಲಘಟ್ಟದಲ್ಲಿ ಇಂಟರ್ನೆಟ್ ತುಂಬಾ ಯೂಸ್ ಇದೆ. ಎಲ್ಲಿಯೂ ಅಬ್ರಾಡ್ ಅಲ್ಲಿರುವಂಥ, ಎಲ್ಲಿ ಫಾರಿನ್ ಇರುವಂಥ ಸಂಬಂಧಿಕರ ಓಡನಾಡಕ್ಕೆ ನನಗೆ ತುಂಬಾ ಯೂಸ್ ಆಗ್ತಿದೆ. ಇದೊಂದು ನಮ್ಮ ನೆರೆಯವರನ್ನು ಕೂಡಿಕೊಳ್ಬೇಕಾದ್ರೆ ಇಂಟರ್ನೆಟ್. ಈಗ ಒಂದು ಇಂಟರ್ನೆಟ್ ಅಥವಾ ಫೇಸ್ಬುಕ್ ಓಪನ್ ಮಾಡಿದ ತಕ್ಷಣ ನನಗೆ ಬರುವಂಥದ್ದು ಅದರಲ್ಲಿ ಜಾಹೀರಾತುಗಳು, ನನಗೆ ಬರುವಂಥದ್ದು ರಾಜಕೀಯದ ಒಂದು ಪೋಸ್ಟ್ಗಳು,
ಮತ್ತೊಂದು ಹೇಳಬೇಕಾದ್ರೆ ಟ್ರೋಲ್ಸ್, ಮೇಮೇಸ್, ಇದೊಂದು ತುಂಬ ಸಾಕಷ್ಟು ಒಂದು ವೈರಲ್ ಆಗಿದೆ. ಮಸ್ಟು ವೈರಲ್ ಪೋಸ್ಟ್ಗಳು, ಅಲ್ಲಿ ಒಂದು ಮಂಗ ಹೊಡಿದ್ರೆ ಸಹ ಅದು ತುಂಬ ಶೇರ್ ಆಗ್ತದೆ, ಒಂದು ಹಾವು ಸತ್ರ ಸಹ ಒಂದು ಶೇರ್ ಆಗ್ತದೆ, ಮತ್ತೊಬ್ಬ ಏನೋ ಒಂದು ಬಾವಿಯಲ್ಲಿ ಬಿದ್ದಾಗಲೂ ಸಹ ಶೇರ್ ಆಗ್ತದೆ. ಮತ್ತೊಂದು ಹೇಳಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗುವಾಗ ಸಹ ನನಗೆ ಶೇರ್ ಮಾಡಬೇಕಪ್ಪ, ನಾನು ಸ್ವಲ್ಪ ಶೈನ್ ಆಗಬೇಕು, ನಾನು ವಿಡಿಯೋ ತೆಗಿತಾ ನಿಲ್ತೀನಿ. ಅಂತ ಸಾಮಾಜಿಕ ಜಾಲತಾಣದಲ್ಲಿ ನಾನು ಶೈನ್ ಆಗಬೇಕು ಸಾಮಾಜಿಕ ಜಾಲತಾಣದಲ್ಲಿ. ಇದರದ್ದು ನೋಡುವಾಗ ಜನರಿಗೆ ಕಿರಿಕಿರಿ ಅನ್ನಿಸಲ್ವಾ? ನೋಡಿ, ಇದು ಸಾಮಾಜಿಕ ಜಾಲತಾಣದ್ದು ವ್ಯವಸ್ಥೆ ಅಲ್ಲ, ಇದು ಮನುಷ್ಯನ ವ್ಯವಸ್ಥೆ. ಪ್ರತಿಯೊಂದು ಮನುಷ್ಯ ಅವ ಒಂಚೂರು ಬೆಳೀತಾ ಬರುವಾಗ ಅವನಿಗೊಂದು ಸಮಾಜದಲ್ಲಿ 4 ಜನರ ಗುರ್ತಾಗಬೇಕು, ತನ್ನ ಹೆಸರು ಸ್ವಲ್ಪ ಬರಬೇಕು, ಅದೊಂದು ಮೈಂಡ್ ಸೆಟ್ ಇರ್ತದೆ. ಸೊ ಅದೇ ಈ ಇಂಟರ್ನೆಟ್ ಬಂದ ಕೂಡಲೇ ಅವನ ಕೈಯಲ್ಲಿ ಫುಲ್ ಮೀಡಿಯಾ ಇದೆ. ಸೊ ಅದೇ ಸೋಷಿಯಲ್ ಮೀಡಿಯಾದ ಪವರ್. ಅವ ಎಣಿಸೋದಿಲ್ಲ ಅದು ಸಮವ ತಪ್ಪ ಹೇಳಿ. ಅವ ಎಂತ ನೋಡ್ತಾನೆ, ನಮ್ಮ ಮನುಷ್ಯ ಹೇಗೆ ಹೇಳಿದರೆ, ನಾವು ನಮ್ಮ ಜೀವನದಲ್ಲಿ ಎಂತ ಮಾಡ್ತೇವೆ, ನಾವು ಸುತ್ತಮುತ್ತ ಎಂತ ನೋಡಿದ್ದೇವೆ ಅಂದರೆ ಲೋಕಜ್ಞಾನ ಇಲ್ಲದ್ರೆ ನಾವೆಣಿಸೋದು ನಾವು ನೋಡಿದ್ದು ಸಮ, ನಾವು ಮಾಡಿದ್ದು ಸಮ ಹೇಳಿ. ಹಾಗೆ ಇಂಡಿವಿಜುವಲ್ ಪೋಸ್ಟ್ ಮಾಡುವಾಗ ಅವನ ಮನಸ್ಸಲ್ಲಿ ಆ ಮೂಮೆಂಟಲ್ಲಿ ಏನು ಬರ್ತದೆ ಅದನ್ನು ಮಾಡಿಬಿಡ್ತಾನೆ, ಅದರ ಇಂಪ್ಯಾಕ್ಟ್ ಗೊತ್ತಿರೋದಿಲ್ಲ. ಅದರ ನಂತರ ಬೇರೆಯವರು ಅದನ್ನು ನೋಡಿ ಒಂದು ಲೈಕ್ ಮಾಡ್ತಾರೆ, ಇಲ್ಲದ್ರೆ ಸಿಟ್ಟಲ್ಲಿ ಕಮೆಂಟ್ ಕೊಡ್ತಾರೆ, ಇಲ್ಲದಿದ್ದರೆ ಬೇರೆಯವರು ಶೇರ್ ಮಾಡಿ ಬೈತಾರೆ, ಸಮವ ತಪ್ಪ ಹೇಳಿ. ಆಗ ಆಟೋಮೆಟಿಕ್ ನಾವು ಸುರಿಗೆ ಒಂದು ಮಾತು ಹೇಳಿತು, ಮನುಷ್ಯ ಬಾಯಲ್ಲಿ ಮಾತಾಡಿದರೆ ವರ್ಡ್ಸ್ ಸ್ಪ್ರೆಡ್ ಆಗ್ತದೆ, ಇದು ಖಾಲಿ ಬೆರಳಲ್ಲಿ ಸ್ಪ್ರೆಡ್ ಆಗ್ತದೆ. ಇಟ್ ಈಸ್ ಸೇಮ್. ಮತ್ತು ಈ ಸೋಷಿಯಲ್ ಮೀಡಿಯಾ ಕಮರ್ಷಿಯಲ್ ಆದ ನಂತರ, ಈಗ ಕಾರ್ಪೊರೇಟಿಗೆ ಹೋದ ನಂತರ ಅವರಿಗೆ ಏನು ಬೇಕು, ಅವರಿಗೆ ಆದಷ್ಟು TRP ಬೇಕು, ಸೊ ಆದಷ್ಟು ಜನರು ಬೇಕು. ಸೊ ದೇರ್ ಆರ್ ಚಾನ್ಸಸ್ ದಟ್ ಈ ಕಂಪನಿಯವರೇ ಕೆಲವು ಆ್ಯಡನ್ನು ಬಿಡೋದು. ಯಾಕೆ ಹೇಳಿದರೆ ಜನರು ನೋಡಲಿ, ಅವರ ಇಂಟರ್ನೆಟ್ ಖಾಲಿ ಆಗಲಿ, ಆ ಇಂಟರ್ನೆಟ್ ಖಾಲಿ ಆದಾಗ ನಮಗೆ ಹಣ ಬರ್ತದೆ. ಸೊ ಇದೊಂದು ದೊಡ್ಡ ಮಾಫಿಯಾ, ಬಿಸ್ನೆಸ್ ಮಾಫಿಯಾ. ಸೊ ಜನರು ಯಾಕೆ ಕೆಲವರಿಗೆ ಟೈಮ್ ಪಾಸಿಗೆ ಅದನ್ನು ನೋಡ್ತಾರೆ, ಕೆಲವರು ಬೋರ್ ಆದಾಗ, ಇಲ್ಲದ್ರೆ ಒಬ್ಬರೇ ಇರುವಾಗ, ಇಲ್ಲದ್ರೆ ಕೆಲವರು ಬೇರೆಯವರನ್ನು ಕಾಲು ಎಳಿಲಿಕ್ಕೆ. ಸೊ ಹೀಗೆ ವ್ಯವಸ್ಥೆಯಲ್ಲಿ ಕೈ ತಪ್ಪಿದೆ ಈಗ ಇಂಟರ್ನೆಟ್. ಅದನ್ನು ಹೇಳಿದಾಗೆ 80% ಜನ ಅದನ್ನು ಒಳ್ಳೆ ವಿಷಯಕ್ಕೆ ಯೂಸ್ ಮಾಡ್ತಿದ್ದಾರೆ, ಉಳಿದ 20% ಜನರಿಂದ ಇಷ್ಟೆಲ್ಲ ಉಪದ್ರ ಆಗ್ತಿದೆ. ಮತ್ತೊಂದು ಪ್ರಕಾರ ಹೇಳುವುದಾದರೆ, ಭಾರತದಲ್ಲಿ ಈಗ ವಾಟ್ಸಪ್ ಎಂಬುದು ಭಾರತದಲ್ಲಿಯೂ ಕಾಲಿಟ್ಟು ತುಂಬ ಸಮಯ ಆಗಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಿನ್ನ ಹತ್ರ ವಾಟ್ಸಪ್ ಇದೆ, ನಾನು ಉಪಯೋಗಿಸ್ತೇನೆ, ಅವನ ಹತ್ರ ವಾಟ್ಸಪ್. ಇತ್ತೀಚಿನ ಪ್ರಕಾರ ಹೇಳಬೇಕಾದ್ರೆ 20 ಕೋಟಿ ಭಾರತದಲ್ಲಿ ವಾಟ್ಸಪ್ ಯೂಸರ್ಸ್ ಇದ್ದಾರೆ. ಹಾಗೆಯೇ ಫೇಸ್ಬುಕ್ ನೋಡಿದರೆ 20 ಇಂದ 25 ಕೋಟಿ ಯೂಸರ್ಸ್ ಇದ್ದಾರೆ. ಅದರಲ್ಲಿ ಎಷ್ಟು ಫೇಕ್ ಐಡಿಗಳು, ಎಷ್ಟು ಯೂಸರ್ ಐಡಿಗಳು ನಮ್ಗೆ ಗೊತ್ತಿಲ್ಲ. ಹಾಗೆಯೇ ಇ ಕಾಮರ್ಸ್ ಅಂತ ಹೇಳೋದು ಸಾಕಷ್ಟು ಬೆಳೆದು ನಿಂತಿದೆ. ಇದು ಸಹ ಅದು ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಬರೋದಲ್ಲಾದ್ರೆ ಒಂದು ನಾವು ಇಂಟರ್ನೆಟ್ ಜಮಾನದಲ್ಲಿ ಬರ್ಬೋದು. ಅದರಲ್ಲಿ ಸಹ 2017 ಕಳೆದ ವರ್ಷಕ್ಕೆ ಯೂಸ್ ಮಾಡಿದ 10 ರಿಂದ 15 ಕೋಟಿ ಪ್ರತಿದಿನ ಸಹ ಇ ಕಾಮರ್ಸ್ನಲ್ಲಿ ಒಂದು ಚೆಕ್ ಮಾಡಿಕೊಂಡು ಬೆಳೆದು ಬಂದಿದೆ. ಹಾಗೆ ಇಷ್ಟು ಇಂಟರ್ನೆಟ್ ಬಳಕೆದಾರರು ಇದ್ದರೂ ಸಹ ತುಂಬಾ ಒಂದು ಖೇದಕರ ಹೇಳ್ಬೋದು. ಅಂದರೆ ಅದರಲ್ಲಿ ಸಹ ದುರ್ಬಳಕೆ ಆಗ್ತದೆ. ಸಾಕಷ್ಟು ಸೈಬರ್ ಕ್ರೈಮ್ಗಳು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಮುಂಚೆ ಕ್ರೈಮ್ ಏನು ಈಗ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟು ಎಂಬುದೇ ಒಂದು ಬೇರೆ ಆಗಿದೆ, ಅದೇ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ. ಇದರ ಬಗ್ಗೆ ಅಂದರೆ ಅದೊಂದು ಗಾದೆ ಇದೆ ಅಲ್ಲ, ಈಗ ಸತ್ಯ ಹೊಸ್ತಲು ದಾಟಿ ಹೊರಗೆ ಹೋಗ್ಬೇಕಂದ್ರೆ ಸುಳ್ಳು ಊರು ತುಂಬ ಡಂಗೂರ ಹೊಡ್ಕೊಂಡು ಬಂತಾನೆ. ಈ ಸಾಮಾಜಿಕ ಜಾಲತಾಣವು ಕೆಲವೊಮ್ಮೆ ಇವರು ಅಕ್ಷಯ್ ಅವರು ಹೇಳಿದಾಗೆ 80% ಜನ ಅದರದ್ದು ಅವರು ಅದನ್ನು ವೇದಿಕೆಯಾಗಿ ಮಾಡ್ಕೊಂಡಿದ್ದಾರೆ. ಈ 20% ಜನ ಇದ್ದಾರಲ್ಲ, ಅವ್ರಿಗೆ ಪ್ರಚಾರವೇ ಅದು ಅಂದರೆ ಅದನ್ನು ಪ್ರಚಾರಕ್ಕೆ, ಸುಳ್ಳು ಪ್ರಚಾರಕ್ಕೆ ಅದನ್ನು ಬಳಸ್ಕೊಳ್ತಾರೆ. ಅದು ನೀವು ಯಾವಾಗ ನೋಡಿ ಅವ್ರನ್ನ ಅಬ್ಸರ್ವ್ ಮಾಡಿ, ಸ್ವಲ್ಪ ಆ ಜನರನ್ನು ಅವರು ಯಾವುದಕ್ಕೆ ಲೈಕ್ ಕೊಡ್ತಾರೆ. ಅವರು ಒಳ್ಳೆ ಒಬ್ಬ ಕವನ ಹೇಳಿದರೆ, ಒಬ್ಬ ಭಾಷಣ ಮಾಡಿದರೆ ಅದಕ್ಕೆ ಅವ್ರು ಲೈಕ್ ಇಲ್ಲ. ಅವ್ರದ್ದೇ ಆದ ಕೆಲವು ಮನಸ್ಸಿಗೆ ಅವರಿಗೆ ಯಾವಾಗ ಅದು ಖುಷಿ ಕೊಡ್ತದೆ ಅದಕ್ಕೆ ಅವರು ಲೈಕ್ ಕೊಡ್ತಾ ಹೋಗ್ತಾರೆ, ಶೇರ್ ಮಾಡುದು. ಅದನ್ನೇ ಅವ್ರಿಗೆ ಅದೇ ಬೇಕು. ಅವ್ರೀಗ ಅಕ್ಷಯ್ ಅವರು ಅತ್ಯುತ್ತಮವಾಗಿ ಮಾತಾಡಿದ್ದು ಬೇಡ, ಏನಾದ್ರು ಒಂದು ವಿಷಯ. ನೀವು ವಾಟ್ಸಾಪ್ನಲ್ಲಿ ಇದರ ಒಂದು ಹೇಳೋದಾದ್ರೆ, ವಾಟ್ಸಾಪಲ್ಲಿ ನೋಡ್ಬೋದು, ನನಗೇನು ವಾಟ್ಸಾಪಲ್ಲಿ ಬಂತು, ನನ್ನಲ್ಲಿ ಎಷ್ಟು ಕಾಂಟ್ಯಾಕ್ಟ್ಸ್ ಅಲ್ಲಿ ಗ್ರೂಪ್ ಇದೆ, ಎಷ್ಟಿದೆ, ನಾ ಪಟ ಫಾರ್ವರ್ಡ್ ಮಾಡಿದೆ. ಆದ್ರೆ ಸಹ ಒಂದು ಸರ್ಕಾರ ಕಡಿವಾಣ ಹಾಕಿತು, 5 ಜನಕ್ಕಿಂತ ಈಗ ಜಾಸ್ತಿ ಅವರಿಗೆ ಫಾರ್ವರ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಫೇಕ್ ನ್ಯೂಸಿಗೆ ಕಡಿವಾಣ ಹಾಕ್ಲಿಕ್ಕೆ ಬಂದಿದೆ. ಇದರ ಬಗ್ಗೆ ಅದನ್ನ ಕಡಿವಾಣ ಹಾಕಿದ್ರು ಸಹ ಅದನ್ನ ಎಡಿಟ್ ಮಾಡಿ ಮತ್ತೊಮ್ಮೆ ಕಳಿಸ್ತಾರೆ. ಈಗ ಅದು ಹುಷಾರಾಗಿದ್ದಾರೆ ಅವರಿಗೆ. ಅಂದ್ರೆ ನೀವು ನೋಡಿ, ಸಮಯ ಸ್ವಲ್ಪ ಜಾಸ್ತಿ ಅದನ್ನ ಅಂದ್ರೆ ಅವರಿಗೆ ಅದಕ್ಕೆ ಸಮಯ ಅವ್ರಿಗೇನು ಕೊರತೆ ಇಲ್ಲ.
ಅದನ್ನ ಅಕ್ಷಯ ಹೇಳಿದಾಗ 80% ಜನರಿಗೆ ಅದು ಅವರು ಅದೊಂದು ಒಂದು ಎಲ್ಲ ಊಟ ಟೈಮಲ್ಲಿ ಎಲ್ಲ ಒಂದು ಯೂಸ್ ಮಾಡ್ತಾರೆ. ಅಲ್ಲಿ ದಿನಕ್ಕೆ ಒಂದು ಮಿನಿಮಮ್ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಯೂಸ್ ಮಾಡ್ತಾರೆ. ಇಂಥವರು ದಿನಕ್ಕೆ 2-3 ಗಂಟೆ ಇಂಟರ್ನೆಟ್ ಅಲ್ಲೇ ಇರ್ತಾರೆ. ನೋಡಿ ನೀವು ಆ ಕಮೆಂಟ್ಸ್ ಬರುವ ಫೇಸ್ಬುಕ್ ಅಲ್ಲಿ ನೋಡಿ, ಅವರ ಮನಸ್ಸು ಅದರಲ್ಲಿ ಇರ್ತದೆ. ಅದು ತುಂಬಾ ವಿಷಯಗಳಿರ್ತದೆ, ಅದು ಯಾವುದೂ ಇಲ್ಲ. ಬರುವಾಗ ಅದೇ ವಿಷಯಕ್ಕೆ ಅವ್ರು ಲೈಕ್ ಕೊಡ್ತಾರೆ, ಯಾಕಂದ್ರೆ ಅವ್ರ ಮನಸ್ಸು ಹಾಗಿದೆ. ಅದು ಕೇವಲ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ಮೀಸಲು ಸಮಾಜದ ಮುಂದೆ ಬರುವುದು ಕಮೆಂಟ್ಸ್ ಶೇರ್ ಲೈಕ್ ಏನಿಲ್ಲ. ನೋಡಿ ನಮ್ಮ ಮನಸ್ಸೊಳಗೆ 2 ಡಿಸಿಷನ್ ಇರ್ತದೆ. ಒಂದು ಒಳ್ಳೆ ಡಿಸಿಷನ್ ಇರ್ತದೆ, ಒಂದು ಹಾಳ್ ಡಿಸಿಷನ್ ಇರ್ತದೆ. ಹೌದು, ನೆಗೆಟಿವ್ ಮತ್ತು ಪಾಸಿಟಿವ್ ನಮ್ಮ ಒಂದು ಜೀವದೊಳಗೆ. ಸೊ ನಾವು ಅದನ್ನು ಡಿಸೈಡ್ ಮಾಡ್ಬೇಕು, ನಾವು ಒಳ್ಳೇದ್ರೊಟ್ಟಿಗೆ ಹೋಗುದಾ ಅಲ್ಲ ಕೆಟ್ಟದ್ರೊಟ್ಟಿಗೆ ಹೋಗುದು. ಸಾಮಾಜಿಕ ಜಾಲತಾಣ ಕೂಡ ಹಾಗೆ. ನಾ ಕಾರ್ಪೊರೇಟ್ಸ್ ಪರ್ಪಸ್ಲಿ ಕೆಲವು ಕೆಟ್ಟ ವಿಷಯ ಬಿಡ್ತದೆ. ಕೆಟ್ಟ ವಿಷಯ ಬಿಟ್ಟಾಗ ಅಲ್ಲಿ 100 ಜನ ಇರ್ತಾರೆ, ಎಕ್ಸಾಂಪಲ್ 100ರಲ್ಲಿ 60 ಜನ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇದು ತಪ್ಪು, ಇದು ಸಮ. ಅಲ್ಲಿ ಚರ್ಚೆ ಸ್ಟಾರ್ಟ್ ಆಗ್ತದೆ. ಆ ಟಾಪಿಕ್ ಮೇಲೆ ಇಂಟರ್ನೆಟ್ ಸುಮಾರು ಯೂಸ್ ಆಗ್ತದೆ. ಆಗ ಕಂಪನಿಗೆ ರೆವೆನ್ಯೂ ಸಿಗ್ತದೆ. ಸೊ ಇಂಥ ಎಲ್ಲ ವ್ಯವಸ್ಥೆಯಲ್ಲಿ ಕಾರ್ಪೊರೇಟ್ ಕಂಪನಿ ಎಲ್ಲ ಮಾಡ್ತಾ ಇದೆ. ಕೆಲವರು ಸುಮ್ಮನೆ ಅದನ್ನು ಬಾಂಬ್ ಹಾಕಿ ಬಿಟ್ಬಿಡ್ತಾರೆ. ಕೆಲವರು ಸಾಮಾಜಿಕ ಅವರು ಇದು ನೋಡುವುದೇ ಇಲ್ಲ. ಅದನ್ನು ಉಳಿದವರು ಇದೊಂದು ಒಂದು ಸಮುದಾಯ ಅದ್ರಿಗೆ ಜಿದ್ದಾಟ ಹೊಡ್ಕೊಳ್ತಾ ಇರ್ತಾರೆ. ಅದ್ರ ಅವರೇ ಒಂದು ಅದನ್ನ ಎಲ್ಲ ರೀತಿ ಸ್ಪ್ರೆಡ್ ಮಾಡ್ಲಿಕ್ಕೆ ಕೆಲವೊಮ್ಮೆ ಇಂಥ ವ್ಯಕ್ತಿಗಳು ಕಾರಣ ಆಗ್ತಾರೆ. ನಾನು ನೋಡಿ ಮಾಡ್ತೀವಿ. ಮತ್ತೊಂದು ವಿಷಯ ಹೇಳ್ಬೇಕಾದ್ರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಎಲ್ಲರನ್ನು ದೂರಿದಾಗ, ಎಲ್ಲರನ್ನು ಅಲ್ಲಗೆಳೆಯುವಾಗ, ಎಲ್ಲರನ್ನು ತಮಾಷೆ ಮಾಡುವಾಗ ಅಂತಲ್ಲ, ಅದರಿಂದ ಎಷ್ಟೋ ಒಂದು ಒಳ್ಳೆ ಕೆಲಸಗಳು ಆಗ್ತದೆ. ಖಂಡಿತ. ನನ್ನ ಒಂದು ವಾರ್ಡಲ್ಲಿ ಆಗ್ಬೋದು, ನನ್ನ ಒಂದು ಊರಲ್ಲಿ ಕೆಲವು ಕೆಲಸಗಳು ಆಗಿರೋದಿಲ್ಲ, ಯಾರಲ್ಲಿ ಹೇಳ್ಕೊಳ್ಳೋದು ಅಂತ ಗೊತ್ತಾಗೋದಿಲ್ಲ. ಒಂದು ಬೀದಿ ದೀಪ ಉರಿತಾ ಇಲ್ಲ, ಒಂದು ಚರಂಡಿ ಸಾರಿಸಿ ಇಲ್ಲ, ರೋಡ್ ಸರ್ವಿಸ್ ಇಲ್ಲ, ನಾನೊಂದು ಫೋಟೋ ತೆಗಿತೀನಿ, ಬರಿತೀನಿ, ಅಪ್ಲೋಡ್ ಮಾಡ್ತೀನಿ. ಅದು ಸಹ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅದನ್ನು ನೋಡಿದಂತ ಅದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿ ನೋಡಿ ಬಗೆಹರಿಸಬಹುದಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಏನಾಗಿದೆ ಅಂತ ಜನಪ್ರತಿನಿಧಿಗಳಿಗೂ ಗೊತ್ತಿರದೇ ಇರಬಹುದು, ಆದ್ರೆ ಇವನು ಸಹ ಅಲ್ಲಿ ಹೇಳ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಸೇರ್ಬೋದು. ಅಂಥದ್ದು ಎಷ್ಟೋ ವಿಷಯಗಳಲ್ಲಿ ನೋಡಿ, ಇದು ಒಳ್ಳೆ ಮಾತು. ಇದೊಂದು 3 ದಿವಸ ಹಿಂದೆದ್ದು ಸ್ಟೋರಿ. ನಮ್ಮ ಉಡುಪಿಯಿಂದ ಒಂದು 30-35 ಕಿಲೋಮೀಟರ್ ದೂರದಲ್ಲಿ ಒಂದು ಮನೆಯಲ್ಲಿ ದನ ಎಲ್ಲ ತಗೊಂಡೋದ್ರು. ನಾವು ಅದನ್ನು ಫೈಟ್ ಮಾಡುವ ಬದಲು ಆ ಊರಿನ ಹುಡುಗ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತಾನೆ. ದನ ಹೋಗಿ ಆಗಿದೆ, ನಮಗೆ ಅದನ್ನು ಹುಡುಕ್ಲಿಕ್ಕೆ ಆಗುದಿಲ್ಲ. ಸೊ ಯಾರು ಈ ಫ್ಯಾಮಿಲಿಗೆ ಬಾರಿ ನೋವಲ್ಲಿ ಇದ್ದಾರೆ, ಫ್ಯಾಮಿಲಿಗೆ ನಾವು ದನ ಕೊಡುವ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಸೊ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಆ ಅಕೌಂಟಿಗೆ ಹಣ US ಇಂದ ಬಂದಿದೆ, ಸಿಂಗಾಪುರಿಂದ ಬಂದಿದೆ. ನೋಡಿ, ಇದರಲ್ಲಿ ಪುನಃ ನಾನು ಪಾಸಿಟಿವ್ ಮತ್ತೆ ನೆಗೆಟಿವ್ ಹೇಳ್ತೇನೆ. ಆ ಹುಡುಗ ಒಳ್ಳೆ ಇಂಟೆನ್ಷನ್ ಅಲ್ಲಿ ಮಾಡಿದ, ಒಂದು 12 ಸಾವಿರ ಬಂದ ಕೂಡಲೇ ಅಕೌಂಟ್ ಕ್ಲೋಸ್ ಮಾಡಿ, ಅವರ್ ಟಾರ್ಗೆಟ್ ಇಸ್ ಡನ್ ಹೇಳಿ ಕ್ಲೋಸ್ ಮಾಡಿ, ಎಲ್ರಿಗೆ ಥ್ಯಾಂಕ್ ಯು ಹೇಳಿ ಕ್ಲೋಸ್ ಮಾಡಿದ. ಅದೇ ಈಗ ಹಣ ಮಾಡುವವರು ಇದ್ರೆ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಓಕೆ ಇದರ ಬಗ್ಗೆ ಇನ್ನಿಷ್ಟು ಒಳ್ಳೆ ಮಾತಾಡಬೇಕು. ವೀಕ್ಷಕರೇ, ಇದೆಂಥ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ಇದೆಂಥ ಸ್ವಾತಂತ್ರ್ಯ ಈ ವಿಶೇಷ ನೇರ ಪ್ರಸಾರಕ್ಕೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇದೆಂಥ ಸ್ವಾತಂತ್ರ್ಯ, ಈ ಅಭಿವ್ಯಕ್ತಿ ಸ್ವಾತಂತ್ರ್ಯದನ್ನು ಹೇಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಳಸ್ಬೋದು ಅಂತ ಇವತ್ತಿನ ಟಾಪಿಕ್ ಅನ್ನು ತಿಳ್ಕೊಂಡ್ವಿ. ಆದರೂ ನಾವು ಮಾತಾಡ್ತಾ ಸಾಮಾಜಿಕ ಜಾಲತಾಣ ಆಗುವಂಥ ಒಂದು ತಪ್ಪು ಸರಿ ಇದರ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಹೋದೆವು. ನಮ್ಮೊಂದಿಗೆ ಅತಿಥಿಗಳಿದ್ದರು. ಅದರಲ್ಲಿ ಸಹ ಅಕ್ಷಯ್ ಅವರು ಹೇಳಿದರು, ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದಾಗ ವಾಟ್ಸಪ್ ಗ್ರೂಪ್ಗಳಲ್ಲಿ ತುಂಬಾ ಸಹಕಾರ ಆಗಿದೆ. ಅದರ ಬಗ್ಗೆ ಹೇಳೋದಾದ್ರೆ ತುಂಬ ಅಂಥ ವಾಟ್ಸಪ್ ಗ್ರೂಪ್ಗಳಿದೆ. ನಾನು ನನ್ನ ಒಂದು ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡಿ ಇವರಿಗೆ ಒಂದು ಅನಕ್ಷರಸ್ಥರಿದ್ದಾರೆ, ಅನಾರೋಗ್ಯ ಪೀಡಿತರಿದ್ದಾರೆ, ಅವರಿಗೊಂದು ಸಹಾಯ ಮಾಡಿ ಅಂತ ಹೇಳಿ ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ. ಅದಕ್ಕಿಂತ ಸುಮಾರು ಒಂದು ಹಣ ಬರ್ತದೆ, ಸದುಪಯೋಗ ಪಡ್ತೀನಿ. ಅದಕ್ಕೆ ತಕ್ಕ ಹಾಗೆ ಈಗ ಸುಮಾರು ಡಿಜಿಟಲ್ ಪೇಮೆಂಟ್ಗಳು, ಪೇಟಿಎಮ್, ಹಾಗೆ ಮುಂಚೆ ಬ್ಯಾಂಕಿಗೆ ಹೋಗಿ ಹಣ ಹಾಕಬೇಕು, ಈಗಲೇ ಕ್ಷಣ ಮಾರ್ಗದಲ್ಲಿ ನನ್ನಿಂದ ನಿಮಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಹಾಗೆ ತುಂಬ ಸಾಕಷ್ಟು ಹಣ ಬರ್ತದೆ ಅಂತ ಸಾಕಷ್ಟು ಒಂದು ಗ್ರೂಪ್ಸ್ಗಳಿದೆ. ಸಹಾಯ ಮಾಡೋದು, ಸಮಾಜಮುಖಿ ಕಾರ್ಯಕ್ರಮಕ್ಕೆ ತನ್ನನ್ನು ತಾನು ತೊಡಗಿಸಿಕೊಳ್ಳೋದು, ಅದರ ಬಗ್ಗೆ ನಾವು ಸಮಾಜಕ್ಕೆ ಏನಾದರೂ ಒಳಿತು ಮಾಡಬೇಕಂತಿದ್ರೆ
ಅದಕ್ಕೆ ಈ ಸಾಮಾಜಿಕ ಜಾಲತಾಣಗಳು ಅದರಷ್ಟು ಒಳ್ಳೆಯ ಯಾವುದೂ ಇಲ್ಲ. ಯಾಕಂದ್ರೆ ಇವ್ರು ಹೇಳಿದ ಹಾಗೆ ಆವಾಗ ಒಂದು ಮಾತಾಡಿದ್ರು ಬರುವಾಗ, ಈ ಸಿಂಗಾಪುರದಲ್ಲಿ ಇದ್ದವರು ಸಹ ಅಲ್ಲಿ ಹಣ ಹಾಕ್ತಾರೆ, ಹಣ ಬಂದಿತ್ತು ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಪ್ರಪಂಚದ ಅವನ ಭಾವನೆಗೆ ಅನುಸಾರವಾಗಿ ಪ್ರಪಂಚದ ನಾನಾ ಮೂಲೆಯಿಂದ ಆ ಜನರನ್ನು ಆಕರ್ಷಿಸಬಹುದು ಅವನ ಒಂದು ಥೀಮ್ ಇಟ್ಕೊಂಡು, ಅವನ ಒಂದು ಅದನ್ನು ವೇದಿಕೆಯಾಗಿ ಮಾಡ್ಕೊಂಡು. ಅದನ್ನೇ ನಾವು ಏನು ಮಾಡ್ತಿದ್ದೇವೆ ಅಂತ ಹೇಳಿದರೆ, ಆವಾಗ ಹೇಳಿದ್ವಿ ನಾವು ಕೆಲವೊಮ್ಮೆ ಅಂದರೆ ಕೆಲವು ಜನರು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ. ನಾನು ಯಾರೋ ಅಕೌಂಟ್ ನಂಬರ್ ಹಾಕಿ ಅಲ್ಲಿಂದ ಹಣ ಮಾಡೋದು, ಅದೇನೋ ಒಂದು ಸ್ಕೀಮ್ ಆಗಿ ಜನರಿಗೆ ಅದ್ರ ಕೆಲವೊಮ್ಮೆ ನಂಬಿಕೆ ಹೋಗ್ತದೆ. ಹೋದ್ರೆ ಈ ಹಣ ಹೋಗ್ಬೋದಾ, ಹೋಗದೆ ಇರ್ಬೋದಾ, ಇದು ನನ್ನ ಹಣ ಎಲ್ಲಾದ್ರೂ ಮಿಸ್ ಆಗ್ಬೋದಾ ಅಂತ ಅಂದರೆ ಅವನ ಆ ಫೀಲಿಂಗ್ ಬರ್ತದೆ. ಅದು ಸಹಜ. ಯಾಕಂದ್ರೆ ಅದರಲ್ಲಿ 80% ಅವರು ಅದನ್ನು ಒಳ್ಳೆ ವೇದಿಕೆ ಮಾಡ್ಕೊಂಡ್ರೆ, ಅಕ್ಷಯ್ ಹೇಳಿದಾಗ 20% ಜನ ಅದನ್ನ ಈ ರೀತಿಯ ದಂಧೆ ಆಗಿ ಮಾಡ್ಕೊಂಡಿದ್ದಾರೆ. ಈ ದಂಧೆ ಎನ್ನುವ ಶಬ್ದ ಬರ್ಲಿಕ್ಕೆ ಹೋಗಿ ಇದು ಸಾಮಾಜಿಕ ಜಾಲತಾಣ ಎಲ್ಲೋ ಒಂದು ಕಡೆ ನೋವನ್ನು ಉಂಟು ಮಾಡ್ತೇವೆ ಅಂತ ನಾನು ಹೇಳ್ಬೋದು. ಮತ್ತೆ ಅದರಲ್ಲೂ ಸಹ ನೀವು ನೋಡ್ಬೋದು, ಈ ಮೆಸೇಜ್ ಅನ್ನು ಫಾರ್ವರ್ಡ್ ಮಾಡಿ ನಿಮ್ಗೆ 5 ರೂಪಾಯಿ ಸಿಗ್ತದೆ, 10 ರೂಪಾಯಿ ಸಿಗ್ತದೆ, ಈ ಮಂತ್ರವನ್ನು ನೀವು ಇಷ್ಟು ಮಂದಿಗೆ ಓದ್ಕೊಳ್ಳಿ, ನಿಮಗೆ ಆಂಜನೇಯ ಒಲಿತಾನೆ, ಅವನು ಒಲಿತಾನೆ ಅಂತ ಮೆಸೇಜ್ಗಳು. ನಾನು ಏನೋ ಒಳ್ಳೆ ಕಾರಣಕ್ಕೆ ವಾಟ್ಸಪ್ ಅನ್ನು ಓಪನ್ ಮಾಡಿದೆ, ನನಗೆ ಅಂತಹ ಬರೋದು. ಅದಕ್ಕೆ ನೋಡಿ, ನಾನು ಹೇಳಿದಲ್ಲ, ಇಂಥದ್ದೆಲ್ಲ ಮೆಸೇಜ್ ಅನ್ನು ಕಂಪನಿಯವರೇ ಕ್ರಿಯೇಟ್ ಮಾಡ್ತಾರೆ. ನಮ್ಮ ಜನರಿಗೆ ಹೇಗೆ ಹೇಳಿದ್ರೆ 100ರಲ್ಲಿ ಒಂದು 25ರಿಂದ 40% ಜನರು ಜಡ್ಜ್ ಮಾಡ್ತಾರೆ, ಇದು ಸಮವ ಇಲ್ವೋ. ಮತ್ತೆ 60% ಜನರು ಫಾರ್ವರ್ಡ್ ಅವರಿಗೊಂದು ಸೆಂಟಿಮೆಂಟಲ್, ನಮ್ಮ ದೇಶವೇ ಹೇಗೆ, ದೇವರ ಹೆಸರು ಬಂದ್ರೆ, ರಿಲಿಜಿಯನ್ ಬಂದ್ರೆ ನಮ್ಗೊಂದು ಆ ಇಂಟರ್ನಲ್ ಫೀಲಿಂಗ್ ಉಂಟು. ಸೊ ಅದು ನಮ್ಮ ದೇಶದ ಭಾರಿ ದೊಡ್ಡ ಗಿಫ್ಟ್. ಸೊ ಆ ಗಿಫ್ಟ್ ಪಾಸಿಟಿವ್ ಅನ್ನು ತಗೊಂಡೋದ್ರೆ ನಮ್ಮ ದೇಶ ಇನ್ನು ಎಲ್ಲಿಗ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗ್ತದೆ. ಇದೀಗ ಎಂತ ಆಗ್ತಾ ಉಂಟು, ಈ ಹೊರಗಿನ ಕಾರ್ಪೊರೇಟ್ಸ್ ಎಲ್ಲ, ಮಲ್ಟಿನ್ಯಾಷನಲ್ ಕಂಪ್ನೀಸ್ ಎಲ್ಲ ಇದ್ರದ್ದು ಅಡ್ವಾಂಟೇಜ್ ತಗೊಳ್ತಾ ಇದೆ. ಭಾರತ ಯಾವಾಗಲೂ ರಿಚ್ಚೆ. ಮೊದಲು ಭಾರತವನ್ನು ಗೋಲ್ಡನ್ ಬರ್ಡ್ ಹೇಳ್ತಿದ್ರು. ಇಷ್ಟು ಭಾರತದಿಂದ ಇಷ್ಟು ಲೂಟಿ ಮಾಡ್ಕೊಂಡು ಹೋದ್ರು, ಇಂದು ಭಾರತ ತನ್ನ ಕಾಲಲ್ಲೇ ನಿಂತಿದೆ. ಅಂಥದ್ದೊಂದು ದೇವರ ಆಶೀರ್ವಾದ ಭಾರತಕ್ಕಿದೆ. ಸೊ ಇದನ್ನ ನಾವು ಒಳ್ಳೆ ರೀತಿಯಲ್ಲಿ ಮುಂದೆ ತಕೊಂಡು ಹೋದ್ರೆ ಇನ್ನು ನಾವು ವರ್ಲ್ಡ್ ಪವರ್ ಆಗ್ಲಿಕ್ಕೆ ಜಾಸ್ತಿ ಟೈಮ್ ಬೇಡ ನಮ್ಗೆ. ಅದಕ್ಕೆ ಸರ್ಕಾರ ಸ್ವಲ್ಪ ಕಡಿವಾಣ ಬೇಕು ಹೇಳುದು. ನಾವು ಚೀನಾ ಹಾಗೂ ನೆರೆ ರಾಷ್ಟ್ರಗಳಿಗೆ ನೋಡ್ಬೇಕಾ, ಚೀನಾಗಳಲ್ಲಿ ಫೇಸ್ಬುಕ್ ಎಂಬುದು ಅಲ್ಲಿ ಬ್ಯಾನ್ ಆಗಿದೆ. ಅವರು ಏನೋ ಅವರಿಗೆ ಬೇಕಾದ ಒಂದು ಫೇಸ್ಬುಕ್ ಹೆಸರಲ್ಲಿ ಮಾಡ್ಕೊಂಡಿದ್ದಾರೆ. ಹಾಗೆ ವಾಟ್ಸಪ್ ಎಂಬುದಲ್ಲಿ ಇಲ್ಲ, ವಾಟ್ಸಪ್ ತನಗೆ ಏನೋ ಬರಬೇಕಾದ್ರೆ ಅವರದ್ದು ಯೂಸ್ ಮಾಡ್ಕೊಂಡೆ. ಹಾಗೆ ಯೂಟ್ಯೂಬ್ ಸಹ ಅಲ್ಲಿ ಇಲ್ಲ, ಅವರದ್ದೇ ಏನೋ ಸರ್ವರ್ ಅವರದ್ದೇ ದೇಶಕ್ಕೆ ಮಾಡಬಾರ್ದು. ಒಂದು ಹ್ಯಾಕರ್ಸ್ಗಳ ಹಾವಳಿ ತಪ್ಪಿಸ್ಲಿಕ್ಕಿರ್ಬೋದು, ಅಥವಾ ನೀವು ಹೇಳಿದಾಗೆ ಒಂದು ದಂಧೆ ಅಥವಾ ಏನು ಅಡ್ವಾಂಟೇಜ್ ಕಾರ್ಪೊರೇಟ್ ಮಾರ್ಕೆಟಿಂಗ್ ಅದನ್ನು ಬೇರೆ ರಾಷ್ಟ್ರಗಳಿಗೆ ಕೊಡದೆ ತನ್ನ ಹಿಡಿತದಲ್ಲಿ ಇರಬೇಕು ಅಂತ ಹೇಳ್ಕೊಂಡು, ತನ್ನ ಹಣ ತನ್ನೊಟ್ಟಿಗೆ ಇರ್ಬೇಕು ಹೇಳಿ ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಚೈನಾದವರು ರಾಘವೇಂದ್ರ ಅವರು ಹೇಳಿದಾಗೆ ನಾವು ಮಾತಾಡುವಾಗ ರಾಘವೇಂದ್ರ ಅವರು ಹೇಳಿದ್ರು, ಅಲ್ಲಿ ಹೊರಗಿನ ದೇಶದ್ದು ಏನು ವ್ಯವಸ್ಥೆ ಒಳಗೆ ಬರುವುದಿಲ್ಲ, ಅವ್ರದ್ದು ಸಿಸ್ಟಮ್ ಮಾಡಿ ಅವರದ್ದೇ ರೆವೆನ್ಯೂ ಅವರ ದೇಶದೊಳಗೆ ಇರುವ ಹಾಗೆ ಅಂಥದ್ದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸೊ ನಮ್ಮ ದೇಶ ಆ ಮಟ್ಟಿಗೆ ಬೆಳಿಬೇಕು. ಅಂಥದ್ದಕ್ಕೆ ಈಗ ಗೌರ್ಮೆಂಟ್ ಇಂಥದ್ದೆಲ್ಲ ಪ್ರೊಜೆಕ್ಷನ್ ಕೊಟ್ಟು ಹೇಗೆ ಕಡಿವಾಣ ಹಾಕ್ಬೋದು, ಹೇಗೆ ರಾಂಗ್ ಮೆಸೇಜನ್ನು ನಿಲ್ಲಿಸ್ಬೋದು, ಅದು ಗೌರ್ಮೆಂಟ್ ಡಿಸಿಷನ್ ಮಾಡಿ ಒಂದು. ಈಗ ನೋಡಬೇಕಾದ್ರೆ ನಾವು ಸರ್ಕಾರದಿಂದ ನೋಡಬೇಕಾದ್ರೆ ಕೇಂದ್ರ ಸರ್ಕಾರ ಒಂದೊಂದು ಸ್ಟಾರ್ಟ್ಅಪ್ ಕಂಪನಿಗಳಿಗೆ ತುಂಬಾನೇ ಒಂದು ಪ್ರೋತ್ಸಾಹ ನೀಡಿತು. ಎಷ್ಟೋ ಸಾಫ್ಟ್ವೇರ್ ಕಂಪನಿಗಳು ನಮ್ಮಲ್ಲಿ ಬೆಳ್ಕೊಂಡು ನೆಕ್ಸ್ಟ್ ಮೇಡ್ ಇನ್ ಇಂಡಿಯಾ ಎಂಬ ಒಂದು ಕಾನ್ಸೆಪ್ಟ್ ಅಂತಂತು ಎಷ್ಟೋ ಜನರಿಗೆ ಉದ್ಯೋಗ ಸೃಷ್ಟಿಯಾಯಿತು. ಎಷ್ಟೋ ಒಂದು ಉತ್ಪನ್ನಗಳು ಇವತ್ತು ನಮ್ಮ ಇಂಡಿಯಾದಲ್ಲಿ ನಡೀತಾ ಇದೆ. ಅಂದರೆ ಹೊರ ದೇಶಗಳಿಂದ ಮಾರ್ಕೆಟಿಗೆ ಹಾಗೂ ಸಹ ಇಂಟರ್ನೆಟ್ಗಳನ್ನು ನೋಡೋದಾದ್ರೆ ಯಾವ ರೀತಿಯಲ್ಲಿ ನಾವು ನೋಡ್ಬೋದು ಅಂದರೆ ಈಗ ನೋಡಿ ಫ್ಲಿಪ್ಕಾರ್ಟ್ ಅದೆಲ್ಲ ಅದರ ಒಂದು ಕಾನ್ಸೆಪ್ಟ್ ಹುಟ್ಟಿದ್ದು ಇದು ಸಾಮಾಜಿಕ ಜಾಲತಾಣ. ಎಷ್ಟೋ ಜನರಿಗೆ ನೀವೊಂದು ಒಳ್ಳೆಯ ಒಂದು ವಸ್ತುವನ್ನು ಕ್ರಾಫ್ಟ್ ತಯಾರು ಮಾಡ್ತೀರಿ, ಇದು ಕ್ಷಣಾರ್ಧದಲ್ಲಿ ಇದು ಅಮೆರಿಕದ ಒಬ್ಬ ವ್ಯಕ್ತಿಗೆ ಇಷ್ಟ ಆಗ್ಬೋದು, ಅವ ಅದನ್ನು. ಆದರೆ ಈ ಮಾರ್ಕೆಟಿಂಗ್ ವಿಂಗ್ಸ್ ಉಂಟಲ್ಲ, ಈ ಅದರ ತುಂಬ ಶಾಖೆಗಳಾಗಿ ಒಂದು ಮನೆಯಲ್ಲಿ ಕೂತ್ಕೊಂಡು ಸಹ ಅವನ ವಸ್ತುವನ್ನು ಮಾರಾಟ ಮಾಡಲಿಕ್ಕೆ ಸಾಮಾಜಿಕ ಜಾಲತಾಣ ಅಷ್ಟು ಒಳ್ಳೆಯ ತಾಣವಿಲ್ಲ. ನಾವೊಂದು ಫೋನಲ್ಲಿಗಿಂತ ಅದನ್ನು ಡಿಸ್ಪ್ಲೇ ಮಾಡ್ಬೋದಲ್ಲ, ಒಂದು ವಸ್ತುವನ್ನು ನಾವು ಪ್ರೊಡಕ್ಟ್ ಮಾಡ್ತೇವೆ, ಅದನ್ನು ನಾವು ಡಿಸ್ಪ್ಲೇ ಮಾಡ್ಬೋದು ಅವರಿಗೆ. ಅದನ್ನು ಅವ ಕೇಳಿದ ಪ್ರತಿಯೊಂದು ಕ್ವಶನ್ಗೆ ನಾವು ಆನ್ಸರ್ ಕೊಡ್ಬೋದು ಕೂತಲ್ಲೇ. ಇಷ್ಟೆಲ್ಲ ಉಪಯೋಗಗಳು ಇದು ಸಾಮಾಜಿಕ ಜಾಲತಾಣ ಇದೆ ಅಂತ ಹೇಳ್ತೇನೆ. ಆದರೆ ಒಂದು ಲೆಕ್ಕದ ದುರ್ಬಳಕೆ ಆಗ್ತಾ ಇದೆ. ನೀವು ಆಗ್ಲೇ ಒಂದು ಫಿಲ್ಮಿನದ್ದು ಬಗ್ಗೆ ಹೇಳಿದೆ. ನಾನು ಒಂದು ಸ್ವಲ್ಪ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ನೋಡ್ಬೇಕಾದ್ರೆ ಮೊನ್ನೆ ತಾನು ಇತ್ತೀಚೆಗೆ ಒಂದು ದಿನಗಳಲ್ಲಿ ಒಂದು ಫಿಲ್ಮ್ ರಿಲೀಸ್ ಆಯ್ತು, ಕನ್ನಡದ ಫಿಲ್ಮ್. ಅದೇ ಏನೋ ನಾವು ಹುಚ್ಚ ಅಭಿಮಾನಿಗಳು ಹೇಳ್ಬೋದು. ಒಂದು ಕಡೆಯಲ್ಲಿ ಕೋಣ ಕಡಿತಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾರೆ, ವಿಜೃಂಭಿಸ್ತಾರೆ. ಇನ್ನೊಂದು ಕಡೆಯಲ್ಲಿ ಅಲ್ಲಿ ಅವರು ಮಾಡಿದೆ ಅಂತ ಹೇಳ್ತಾರೆ, ಇಲ್ಲಿ ಕುರಿ ಕಡಿತಾರೆ, ಇವರು ವಿಜೃಂಭಿಸ್ತಾರೆ. ಹಾಗೇನೆ ಒಂದು ಸಾಮಾಜಿಕ ಜಾಲತಾಣಗಳಿಗೆ
ಅವರು ವಿಜೃಂಭಿಸುವುದರಿಂದ ಅವರು ಶೈನ್ ಆಗುದಿಲ್ಲ, ಮತ್ತೊಬ್ಬನಿಗೆ ಏನೋ ಒಂದು ದುಃಖ ಆಗ್ಲಿಕ್ಕಿಲ್ವಾ? ಖಂಡಿತ ಆಗ್ತದೆ. ಖಂಡಿತ ಖಂಡಿತ ಇಂಥದ್ದು ಅಂದ್ರೆ ಒಂದು ಸಿನಿಮಾ ಅಂದ್ರೆ ಅವಾಗ ಆ ಸಿನಿಮಾ ಕೆಲವರು ಅದನ್ನ ನೋಡ್ಬೇಕಂತಿದ್ರು ಆ ಇನ್ಸಿಡೆಂಟ್ ನೋಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಅದೊಂಥರ ಮನಸ್ಸಿಗೆ ಆಘಾತವಾಗ್ತದೆ. ಅಂದ್ರೆ ಈ ಮಾನಸಿಕ ಅದೊಂಥರ ಅದು ಅಭಿಮಾನ ಅಲ್ಲ, ಅದು ಅಭಿಮಾನ ಅಂತೂ ಖಂಡಿತ ಅಲ್ಲ, ಅದೊಂದು ಹುಚ್ಚು ಅಭಿಮಾನ ಅಂತ ಹೇಳ್ತಾರೆ. ಅದರಲ್ಲಿ ಕೆಲವರು ಜನ ಹೇಳ್ತಾರೆ ಸಿನಿಮಾ ನಿರ್ದೇಶಕ ಕ್ಷಮೆ ಕೇಳಬೇಕು, ನಟ ಕ್ಷಮೆ ಕೇಳಬೇಕು. ಇವರು ಮಾಡುವ ತಪ್ಪಿಗೆ ಯಾರೋ ಎಲ್ಲಿ ಕೂತ್ಕೊಂಡವನು ಕ್ಷಮೆ ಕೇಳೋದು ಅದು 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 ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಮಾಡುವ ತಪ್ಪಿಗೆ ನನ್ನ ಪಾರ್ಟಿಗೆ ಆ ರೀತಿಯ ಮಾತಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅದನ್ನ ಈ ಪೊಲೀಸ್ ಇಲಾಖೆಗಳನ್ನು ಅವರಿಗೆ ಸರಿಯಾದ ಒಂದು ಕಾನೂನು ಕ್ರಮ ಕೈದುಕೊಂಡು ಅವರಿಗೆ ಸರಿಯಾದ ತಕ್ಕ ಶಿಕ್ಷೆ ಕೊಟ್ರೆ ಅದು ಮುಂದಿನ ದಿನದಲ್ಲಿ ಕಮ್ಮಿ ಆಗ್ಬೋದು ಅಂತ. ಕಮ್ಮಿ ಆಗ್ತದೆ. ಈ ಯೂತ್ಗಳಿಗೆಲ್ಲ ತುಂಬಾ ಈಗ ಪ್ರೇರೇಪಣೆ ಅಂತ ಹೇಳ್ತಾರೆ. ಮತ್ತು ನಾನು ಕೊನೆಯದಾಗಿ ಸ್ವಲ್ಪ ಹೊತ್ತು ಸಮಯ ಅಭಾವದಿಂದ ಕೊನೆಗೆ ಒಂದು ಬರ್ತಾ ಇದ್ದೀನಿ. ಈ ಯೂತ್ ಅಂತ ಹೇಳುವಾಗ ಈ ವೋಟರ್ಸ್ಗಳಲ್ಲಿ ನಮ್ಮ ಸರಾಸರಿ ಪ್ರಕಾರ 60 to 70% ಮಾಡೋದು ಯುವಜನತೆಯರ ಮತ ನಿರ್ಣಯ ಆಗ್ತದೆ ಅಂತ ಹೇಳಿ. ಈಗ ಯುವಜನತೆಯನ್ನು ನಾನು ಆಕರ್ಷಣೆ ಮಾಡಬೇಕಾದ್ರೆ ನನ್ನಲ್ಲಿರುವಂಥ ವೆಪನ್ಸ್ ಸಾಮಾಜಿಕ ಜಾಲತಾಣ, ಫೇಸ್ಬುಕ್, ವಾಟ್ಸಪ್, ಇನ್ನಿತರೋ ಏನೋ ಇಂಟರ್ನೆಟ್ ಒಳಗೆ ಸಾಕಷ್ಟು ನಾವು ಕಳೆದ ಬಾರಿಯ ಒಂದು ರಾಜಕೀಯದ ಪ್ರಚಾರ ನೋಡ್ಬೇಕಾದ್ರೆ ಮನೆ ಪ್ರಚಾರಗಿಂತ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಜಾಸ್ತಿ ಆಗಿದೆ. ಅವರನ್ನು ಟ್ರೋಲ್ ಮಾಡುದು, ಇವರ ಟ್ರೋಲ್ ಮಾಡುದು, ಅವನ ಮೇಮೆ ಮಾಡುದು, ಇವನ ಮೇಮೆ ಮಾಡುದು, ಯಾವ ರೀತಿಯಾಗಿ ಪ್ರಭಾವ ಬೀರುತ್ತದೆ ನೋಡಿ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಲಿಂಗ್ ಅಬೌಟ್ ದ ಪಾರ್ಟಿ. ಈಗ ಒಂದು ಆ್ಯಂಗಲಲ್ಲಿ ನಾವು ಮಾಡಿದ ಕೆಲಸವನ್ನು ಪುಷ್ ಮಾಡ್ತೇವೆ. ಆಗ ಎಂತಾಗ್ತದೆ ಹೇಳಿದರೆ ಎದುರಿನವರು ಅದು ತಪ್ಪು ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಆಗ ಟ್ರೋಲಿಂಗ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಕೌಂಟರ್ ಅಟ್ಯಾಕ್ ಸ್ಟಾರ್ಟ್ ಮಾಡ್ತೇವೆ. ಆಗ ಎಂತಾಗ್ತದೆ, ಜನರು ಬೆರಳಲ್ಲಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, TRP ಕ್ರಿಯೇಟ್ ಆಗ್ತದೆ. ಸೊ ಅಗೈನ್ ನಾ ಹೇಳಿದಲ್ಲ, TRP ಬಂದ ಕೂಡಲೇ ಅಲ್ಲಿ ಆ ಕಂಪನಿಯವರು ಇನ್ವಾಲ್ವ್ ಆಗ್ತಾರೆ, ಇಲ್ಲಿ ಶಬ್ದ ಆಗ್ತಾ ಉಂಟು ಎಂತ ಹೇಳಿ ನೋಡುವ ಹೇಳಿ, ಹೀಗೆ ಮುಂದೆ ಹೋಗ್ತಾ ಇರ್ತದೆ. ಆಗ ಫುಲ್ ಸೋಷಿಯಲ್ ಮೀಡಿಯಾ ಹೇಳ್ತದೆ ಇಶ್ಯೂಸ್. ಈಗ ಎಕ್ಸಾಂಪಲ್ ಎಂತ ಹೇಳಿದ್ರೆ ಸಂತೋಷ್ ತಿಮ್ಮಯ್ಯ ಅವರ ವಿಷಯ ನೋಡಿ. ಮೊದ್ಲಿನ ಹಾಗೆ ಇದ್ರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ರಾತ್ರಿ ಕೆಲಸ ಮಾಡಿದ್ದಾರೆ, ಅವರನ್ನು ಕರ್ಕೊಂಡು ಹೋಗಿದ್ದಾರೆ. ಈ ಸೋಷಿಯಲ್ ಮೀಡಿಯಾದಿಂದ ಒಂದು ದಿವಸದೊಳಗೆ ಎಲ್ಲ ಗೊತ್ತಾಗಿ ಅವರು ಹೊರಗೆ ಬರುವಾಗೆ ಆಯ್ತು. ಸೊ ಇಂಥದ್ದೆಲ್ಲ ದೊಡ್ಡ ಅಡ್ವಾಂಟೇಜ್. ಹೌದು, ಅದು ಸಂತೋಷ್ ತಿಮ್ಮಯ್ಯನವರದ್ದು ವಿಚಾರ ತಗೊಳ್ಬೇಕಾದ್ರೆ ಅವರು ರಾತ್ರಿ ಬಂಧನ ಆಗ್ತದೆ. ಆದ್ರೆ ಇಂಥ ಫೇಕ್ ಐಡಿಗಳು, ಫೇಕ್ ಇವುಗಳು ಮೊನ್ನೆ ನೋಡ್ಬೋದು, ಇಂಥ ಇದಾಗಿ ನಿಂದನೆಗಳು ಬರೆಯುದು, ಅವರಿಗೆ ಯಾವುದೇ ಕಡಿವಾಣ ಹಾಕ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ವ್ಯವಸ್ಥೆ ಇದೆ, ಸರ್ಕಾರ ಸ್ಟ್ರಾಂಗ್ ನಿಲ್ಬೇಕು, ವ್ಯವಸ್ಥೆ ಎಲ್ಲದಕ್ಕೂ ಇದೆ. ಮನುಷ್ಯ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ಹೇಳಿ ಉಂಟು. ಸೊ ಸಾಮಾಜಿಕ ಜಾಲತಾಣದಲ್ಲಿ ಸೈಬರ್ ಕ್ರೈಮ್ಸ್ ಎಲ್ಲ ಇದೆ, ಅವರಿಗೇನು ಹುಡುಕ್ಲಿಕ್ಕೆ ಕಷ್ಟ ಇಲ್ಲ. ಆದ್ರೂ ಸಹ ರಾಜಕೀಯದಲ್ಲಿ ಸಹ ಈಗ ಸಾಮಾಜಿಕ ಜಾಲತಾಣ ವಿಭಾಗ ಅಂತಾನೆ ಮಾಡಿದ್ದಾರೆ, ಅದಕ್ಕೆ ಸಹ ಮುಖ್ಯಸ್ಥರನ್ನು ಮಾಡಿದ್ದಾರೆ. ಅದರಲ್ಲಿ ಸಹ ಅನೇಕ ಯುವಕರು ಈಗ ದುಡಿತಾ ಇದ್ದಾರೆ. ಅವರದ್ದೇ ಹೊಸ ಬೆಳವಣಿಗೆ. ಅಂದ್ರೆ ಕಾಲ ಹೇಗೆ ಮುಂದುವರಿತ ಆವಾಗ ಮನೆಗೆ ಹೋಗ್ತಿದೆ. ಇನ್ನು ಮುಂದೊಂದು 10 ವರ್ಷ ಅದಿಲ್ಲ ಆಗ್ಬಹುದು. ಯಾರು ನೀವು ಸಹ ಈಗ ನಾನು ರಾಜಕೀಯದಲ್ಲಿ ನೋಡಬಹುದಾದ್ರೆ ಜೋಕರ್ಸ್ ಆಫ್ BJP, ಜೋಕರ್ಸ್ ಆಫ್ ಕಾಂಗ್ರೆಸ್, ಜೋಕರ್ಸ್ ಆಫ್ ಇವರು ಮೋದಿ ಭಕ್ತ, ಇವರು ಅನೇಕ ಪೇಜ್ಗಳಿದ್ದಾರೆ. ಅವರು ಯಾಕೆ ಕಡಿವಾಣ ಹಾಕುದಿಲ್ಲ ಇದಕ್ಕೆ? ನನ್ನ ಒಂದು ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅವರ ಬಗ್ಗೆನೇ ಓಪನ್ ಮಾಡುವಾಗ ಅವರ ಮಿಮಿಕ್ರಿ ಬರ್ತದೆ. ಇವತ್ತು ನೋಡ್ಬೋದು ಚಿಲ್ಡ್ರನ್ಸ್ ಡೇಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ ಪಪ್ಪು ಹಾಗೆ ಹೀಗೆ ಅಂತ ಬಂದಿದೆ. ಅದಕ್ಕೆ ರಾಜಕೀಯದವರು ಮುಂದೆ ಬರ್ತಿಲ್ಲ ಇಂಥ ಪೇಜ್ಗಳಿಗೆ ಕಡಿವಾಣ ಹಾಕ್ಲಿಕ್ಕೆ. ನೋಡಿ, ಆಡುವಾಗ ಕಷ್ಟ ಸೇರ್ತದೆ, ಸುಖ ಸೇರ್ತದೆ. ಇದು ಸಹ ಹೀಗೆ, ಒಳ್ಳೆದ್ ಸಹ ಉಂಟು, ಹಾಳ್ ಸಹ ಉಂಟು. ನಾವು ಎಲ್ಲದನ್ನು ತೆಗಿಲಿಕ್ಕೆ ಹೋದ್ರೆ, ಖಾಲಿ ಒಳ್ಳೆ ಹೋದ್ರೆ ಜನರಿಗೆ ಒಳ್ಳೇದು ರುಚಿ ಸಿಗುದಿಲ್ಲ, ಖಾಲಿ ಅಸ್ಥಿ ಪಂಜರ ಮಾಡ್ತಾ ಇರ್ತಾರೆ, ಮತ್ತೇನು ಸಿಕ್ಕುದಿಲ್ಲ ಅವ್ರಿಗೆ. ಸೊ ಹಾಗೆ ಬಿಟ್ಟಿರ್ಬೋದು, ನನ್ನ ಅನಿಸಿಕೆ. ಹಾಗೆ ಅದೇ ಸೋಷಿಯಲ್ ಮೀಡಿಯಾದಾಗೆ ನಾನು ಒಂದು ಕೇಳಿದ ಒಬಾಮಾ ಅವರ ವಿಕ್ಟ್ರಿಯನ್ನ ಸಾಧನೆ ಮಾಡಿದ್ದೆ ಸೋಷಿಯಲ್ ಮೀಡಿಯಾ ಅಂತೆ. ಅದು ನಾನು ಎಲ್ಲೋ ಓದಿದ ನೆನಪು. ಅಂದ್ರೆ ಆ ಕಾಲಘಟ್ಟದಲ್ಲಿ ಅದು ಅಷ್ಟು ಪ್ರಭಾವ ಬೀರಿತ್ತು ಅಮೆರಿಕದಲ್ಲಿ. ಮತ್ತೆ ಟ್ವಿಟ್ಟರ್ಗಳಲ್ಲಿ ಫಾಲೋವರ್ಸ್ಗಳು ತುಂಬಾ ಇದ್ದಾರೆ. ಟ್ವಿಟ್ಟರ್ಗಳಲ್ಲಿ ನಮ್ಮದು ಪ್ರಮುಖರು ಗಣ್ಯರೇ ಹೇಳ್ಬೋದು, ತಾನು ಮಾಡಿದಂಥ ಎಲ್ಲಿಗೆ ಹೋದೆ, ಏನು ಮಾಡ್ತಿದ್ದಾನೆ, ಅದೆಲ್ಲ ಫಾಲೋವರ್ಸ್. ಮತ್ತೆ ಟ್ವಿಟ್ಟರ್ಗಳಲ್ಲಿ ಸಹ ಒಂದು ಕಡಿವಾಣ ಹಾಕಿದ್ದಾರೆ. ಯಾಕೆಂದ್ರೆ ಕಳೆದ ನಾವು ಇಸ್ಬಿಡು ಎಷ್ಟೋ ಒಬ್ಬೊಬ್ಬರ VIP ಗಳ ದಶಲಕ್ಷ ಫೇಕ್ ಫಾಲೋವರ್ಸ್ ಅಂತ ತೆಗೆದು ಬಿಸಾಡಿದ್ದಾರೆ. ಅವ್ರು ಫೇಕ್ ಅಂತ ಗೊತ್ತಾಗಿದೆ. ಅದರಲ್ಲಿ ಸಹ ಒಂದು ಟ್ವಿಟ್ಟರ್ಗಳಲ್ಲಿ ಅದಕ್ಕೊಂದು ಕಡಿವಾಣ ರೀತಿಯಲ್ಲಿ ಆಗ್ತಾ ಇದೆ. ನೋಡಿ,
ಇಂಟರ್ನೆಟ್ ಮೂಲ ಹೇಳಿದರೆ ಟೋಟಲ್ ಇಟ್ಸ್ ಅ ಸಿಸ್ಟಮ್. ಸೊ ಟ್ವಿಟರಲ್ಲಿ ಕಡಿವಾಣ ಹಾಕ್ಬೋದು ಹೇಳಿದರೆ ಎಲ್ಲದರಲ್ಲಿ ಹಾಕ್ಬೋದು. ಚೈನಾ ಹೇಳುವ ದೇಶ ಹೊರಗಿನ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಕಡಿವಾಣ ಹಾಕ್ಲಿಕ್ಕೆ ಆಗ್ತದೆ ಹೇಳಿದರೆ ನಮ್ಮ ಇಡೀ ಲೋಕದಲ್ಲಿ ಸಹ ಅದನ್ನು ಹಾಕ್ಬೋದು ಹೇಳಿ ವ್ಯವಸ್ಥೆ. ಸೊ ಅದು ನಮ್ಮ ದೇಶದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇರೋದ್ರಿಂದ ಒಂದು ಫ್ರೀ ಆ್ಯಂಗಲಲ್ಲಿ ಹೋಗ್ತಾ ಉಂಟು ಸೋಷಿಯಲ್ ಮೀಡಿಯಾ ಅಷ್ಟೇ. ಓಕೆ, ನಾವು ಕಾರ್ಯಕ್ರಮದ ಕೊನೆಗಟ್ಟೆ ಬಂದಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ದುರ್ಬಳಕೆ ಇದೆಲ್ಲ ನೋಡ್ತಾ ಬರ್ತೇವೆ. ಕೊನೆಯದಾಗಿ ತಮ್ಮ ಅನಿಸಿಕೆ, ರಾಜಕೀಯ ಇರ್ಬೋದು, ರಾಜಕೀಯೇತರ ಇರ್ಬೋದು, ತಮ್ಮ ಅನಿಸಿಕೆ ನೋಡಿ. ಈಗಿನ ರಾಜಕೀಯ ವ್ಯವಸ್ಥೆ ಅಂತ ಹೇಳಿದರೆ ಸೋಷಿಯಲ್ ಮೀಡಿಯಾ ತುಂಬ ಹೆಲ್ಪ್ ಆಗ್ತಾ ಇದೆ. ಯಾಕೆ ಹೇಳಿದರೆ ನಾವು ಮನೆಗೆ ನಾವು ಎಂತಾದರೂ ರ್ಯಾಲಿ ಮಾಡಿದರೆ ನಮಗೆ ಮನೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿಂದ ಒಂದು ಸ್ವಲ್ಪ ಜನರನ್ನು ತಂದು ನಾವು ಮಾತಾಡಿಸಿ ನಮ್ಮ ಸಾಧನೆಗಳನ್ನು ಹೇಳ್ಬೋದು, ಎದುರಿನವರು ಏನು ಮಾಡಿದ್ದಾರೆ ಏನು ಮಾಡಲಿಲ್ಲ ಅದನ್ನು ಹೇಳ್ಬೋದು. ಅದೇ ಸೋಷಿಯಲ್ ಮೀಡಿಯಾ ಹೇಳಿದರೆ ನಾವು ಎಕ್ಸಾಕ್ಟ್ ಪ್ರತಿ ಮನೆಗೆ ಪ್ರತಿ ಕೈಗೆ ನಾವು ಏನು ಸಾಧನೆ ಮಾಡಿದ್ದೇವೆ, ನಾವು ಏನು ಇನ್ನೂ ಮಾಡ್ತೇವೆ ಪ್ರಚಾರ ಥರ ಮಾಡ್ಬೋದು. ಇದೊಂದು ದೊಡ್ಡ ವ್ಯವಸ್ಥೆ. ಮತ್ತು ಇದರಲ್ಲಿ ಖರ್ಚು ಕಮ್ಮಿ, ಇದರಲ್ಲಿ ಸತ್ಯ ಜಾಸ್ತಿ, ಇದೆಲ್ಲ ದೊಡ್ಡ ಅಡ್ವಾಂಟೇಜ್. ಓಕೆ ರಾಘವೇಂದ್ರ ಅವರು ಕೊನೆಯದಾಗಿ. ಅಂದರೆ ಈಗಿನ ವ್ಯವಸ್ಥೆಯಲ್ಲಿ ನಾವು 60% ಜನರನ್ನು ನಾವು ರೀಚ್ ಆಗ್ಬೋದು. ಇನ್ನೂ 40% ಜನರು ಇನ್ನೂ ಅದಕ್ಕೆ ಸಿಕ್ಕಿದವರು ಇದ್ದಾರೆ ಗ್ರಾಮಾಂತರ ಪ್ರದೇಶಗಳಲ್ಲಿ. ಅವರಿಗೆ ನಮ್ಮ ಈ ರಾಜಕೀಯ ಯಾವುದೇ ಪ್ರಚಾರಗಳು ಪ್ಯಾಂಪ್ಲೆಟ್ ಗ್ರಾಮಾಂತರಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಅಲ್ಲೇ ಇವತ್ತು ಸಿಗ್ತದೆ. ಆದರೆ ಅದನ್ನು ಓದೇ ಇರುವಂತ ಕೆಲವು ಜನರು ಇದ್ದಾರೆ, ತುಂಬ ಜನ ಇದ್ದಾರೆ. 40% ಇದ್ದಾರೆ. ಅಂದರೆ ಅಂಥವರಿಗೆ ಇವತ್ತು ಪ್ಯಾಂಪ್ಲೆಟ್ ಬೇಕು. ಮುಂದೆ ಅದು ಕ್ರಮೇಣ ಇದೊಂದು ಅಕ್ಷರ ಹೇಳಿದಾಗ ಒಂದು 5-10 ವರ್ಷದಲ್ಲಿ ಇದು 100ಕ್ಕೆ 100 ಡಿಜಿಟಲ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಓಕೆ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಬಂದೆವು. ಇದೆಂಥ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಗ್ಗೆ ನಾವು ತಮ್ಮದೇ ರೀತಿಯಲ್ಲಿ ಅಂತ ಅಭಿಪ್ರಾಯಗಳಿದೆ. ಇಬ್ಬರೂ ಅತಿಥಿಗಳಿಗೆ ಆಗಮಿಸಿದಂಗೆ ತುಂಬ ಧನ್ಯವಾದ ಕೊಡ್ತಾ ಇದ್ದೇನೆ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇದೆಂಥ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂಬುದು ಈ ಇಂಟರ್ನೆಟ್ಟಲ್ಲಿ ಹೇಗೆ ಎಲ್ಲ ಬಳಕೆ ಆಗ್ತಿದೆ, ದುರ್ಬಳಕೆ ಆಗ್ತಿದೆ, ಅಥವಾ ಇಂಟರ್ನೆಟ್ಟೆಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕಿಂತ ಒಂದು ಇಂಟರ್ನೆಟ್ ಈಗಿನ ಕಾಲದಲ್ಲಿ ಹೇಗೆ ಬಳಕೆ ಆಗ್ತಿದೆ, ರಾಜಕೀಯ ಆಗ್ಬೋದು, ರಾಜಕೀಯ ರಹಿತವಾಗಿ ಹೇಗೆ ಬಳಕೆ ಆಗ್ತಿದೆ ಅಂತ ಅತಿಥಿಗಳು ಸಾಕಷ್ಟು ಮಾಹಿತಿ ಇದ್ದರು. ಕರೆಗಳು ಸಹ ಬಂದಿತ್ತು, ಅವರು ತಮ್ಮದೇ ಆದಂಥ ಅಭಿಪ್ರಾಯಗಳಿಸು. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.